जगत जननी जगदम्बा 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 भवानी. ಸೋಮಶೇಖರ್ ಅವರು ಬಂದರು. ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಸೋಮಶೇಖರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಸೋಮಶೇಖರ್ ಅವರೇ, ಕಾಫಿ ಆಯ್ತಾ ನಿಮ್ಮದು? ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕಾಫಿ ಆಯ್ತಾ? ಏನು ತಿಂಡಿ ತಿಂದ್ರಿ? ಟೀ ಅಂತ ಹೇಳ್ತಿದ್ದಾರೆ. ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸವದತ್ತಿ ಅವರೇ, ಗುಡ್ ಮಾರ್ನಿಂಗ್. ಕಾಫಿ ಆಗಲಿಲ್ವಾ? ಏನು ಕಾಫಿ ಮಾಡಲಿಲ್ಲ? ಸೂಪರ್ ಅಂತ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸವದತ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಸವದತ್ತಿ ಅವರೇ, ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಮಾಡಿಬಿಡಿ ಆಯಿತಾ? ನಾನು ನಿಮ್ಮ ಚಾನಲ್ ನೋಡಲಿಲ್ಲ. ನಾನು ಕನೆಕ್ಟ್ ಆಗಿದ್ದೇನೆ ನಿಮಗೆ, ಆದರೆ ಒಂದು ನೋಡಿಬಿಡಿ, ನಾನು ನಿಮ್ಮ ವಿಡಿಯೋ ನೋಡ್ತೇನೆ ಆಯಿತಾ? ಮತ್ತೆ ಒಂದು ನನ್ನ ಚಾನಲ್ಗೆ ಹೋಗಿ ಯಾವುದಾದ್ರೂ ವೀಡಿಯೋಕ್ಕೆ ಇಲ್ಲದೆ ಶಾರ್ಟಿಗೆ ಒಂದು ಕಮೆಂಟ್ ಹಾಕಿಬಿಡಿ. ಅದು ಶಾರ್ಟಿಗೆ ಆಗೋದಿಲ್ಲ, ನಂದು ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿಬಿಡಿ ಆಯಿತಾ? ಸಪೋರ್ಟಿಂಗ್ ಅಲ್ಲಿದ್ದಾರೆ ನಮ್ಮದು ಸೋಮಶೇಖರ್ ಅವರು. ಥ್ಯಾಂಕ್ ಯು ಸೋಮಶೇಖರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪೂರಮೆಯಾದಾರ ಈ ಕಲೆಯ ಶೃಂಗಾರ ಬಂಗಾರ ತೇರೇರಿ ಮೂಡನದಿ ದಿನ 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 ಹೊಸದಾಗಿದೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಸೋಮಶೇಖರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸೌದತ್ತಿ ಅವರೇ. ನಿಮ್ಮ ಮುಖ ಕಾಣೋದಿಲ್ಲ, ಇದು ಪೇಸ್ ಲೈವ್ ಅಲ್ಲ ರಾಜೇಶ್ ಅವರೇ, ಫೇಸ್ ಲೈವ್ ಅಲ್ಲ ಇದು, ಹಾಗೆ ಮುಖ ಕಾಣುವುದಿಲ್ಲ. ನಿಮ್ಮ ಮುಖ ಕಾಣುವುದಿಲ್ಲ ನೋಡಿ. ಬಂದವ್ರು ಲೈಕ್ ಕೊಡಿ, ಲೈವ್ಗೆ ಬಂದವ್ರು ಲೈಕ್ ಕೊಡಿ ಆಯಿತಾ? ಮುಖ ಕಾಣುವುದಿಲ್ಲ, ಮುಖ ತೋರಿಸುವುದಿಲ್ಲ ಈಗ. ಸೋಮಶೇಖರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೋಮಶೇಖರ್ ಅವರೇ, ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಸೆಲ್ವರಾಜ್ ಬಂದರು. 3 ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೆಲ್ವರಾಜ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಲೈವ್. ಅನಿಲ್ ಅಣ್ಣ ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅನಿಲ್ ಅಣ್ಣ. ಚಾಂಡೆ ತಿಂದ್ರಾಂಡೆ ದಾದ ತಿಂಡರು ದಾದ ಪರಿಯರು ಪಲ್ನಿವರ. ಸೆಲ್ವರಾಜ್ ಅವರೇ 3 ಲೈಕ್ ಡನ್. ಥ್ಯಾಂಕ್ ಯು ಸೆಲ್ವರಾಜ್, ವೆಲ್ಕಮ್ ಟು ಮೈ ಲೈವ್. ಆರ್ ಕೆ ಕ್ರಿಯೇಟೆಕ್ ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಆರ್ ಕೆ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ವೆಲ್ಕಮ್ ಟು ಮೈ ಲೈವ್. ಸೋಮಶೇಖರ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೆಲ್ವರಾಜ್ ಅವರು. ಅನಿಲ್ ಸುವರ್ಣ ಅಂತ ಹೇಳ್ತಂದಿಲ್ಲೇರು ದಾದಾಡಿ ಅನಿಲ್ ಸುವರ್ಣ, ಅನಿಲ್ ಅಲ್ಲ ದಾದಾಡಿ. ಆರ್ ಕೆ ಆಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೆಲ್ವರಾಜ್ ಅವರು. ಅಂಗನವಾಡಿ ರಜೆನೆ ನನ್ನ ದಾಯೆ ಅಂಗನವಾಡಿಗೆ ರಜೆನೆ ನನಗೇನು ದಾದ ವಿಷಯ ದಾದ. ಆರ್ ಕೆ ಟೆಕ್ ಅವರೇ, ಕ್ರಿಯೇಟೆಕ್ ಒಂದು ಅಂಗನವಾಡಿಯಾ? ಅಂಗನವಾಡಿಗೆ ರಜೆ ಕೊಡ್ತಿದ್ಯಾ ತೋಜು ಡೌಟ್ ಇತ್ತು. ಈಗ ಚಾನಲ್ ಉಂಡೆ ಆರ್ ಕೆ ಚಾನಲ್ ಉಂಡೆ ಇಲ್ಲ?
ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಸೆಲ್ವರಾಜ್ ಅವರು. ಸಮ್ಮರ್ ವೆಕೇಶನ್ ಇಜ್ಜ ಉಂಡು ಸಮ್ಮರ್ ವೆಕೇಶನ್ ಉಂಡು. ಸಮ್ಮರ್ ವೆಕೇಶನ್ ನೀತು ಕೋಡೆ ಬರ್ಸ ಬತ್ತಿನಕ್ಕೆ ಅಂಚವು ಸಮ್ಮರ್ ಬಕ ಮಾನ್ಸೂನ್ ಅಂತ ಗೊತ್ತಾಪುಜಿ ಬಂದಿತ್ತೆ ಒಂದೇಟುಂಡು ಚರ್ಚೆಡುಂಡವು ಅಂಚ ಬಕ್ಕ ಕೊರ್ಕಂದ್ ರಜೆ. ಇದು ಅವ್ರು ಜೆನಿಫರ್ ಅವ್ರು ಬಂದರು. ಹಾಯ್ ಸೆಡಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಜೆನಿಫರ್, ವೆಲ್ಕಮ್ ಟು ಮೈ ಲೈವ್. ಜಾನ್ವಿ ಅವರು ಬಂದರು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಅವರೇ ವೆಲ್ಕಮ್ ಟು ಮೈ ಲೈವ್. ಜಾನ್ವಿ ಅವರೇ ನಿಮ್ಮದು ಕಾಫಿ ಆಯಿತಾ? ಏನು ತಿಂದ್ರಿ, ಏನು ಕುಡಿದ್ರಿ ಅಂತ ಹೇಳಿ ಒಮ್ಮೆ. ಆರ್ ಕೆ ಮೈ ಗಿಫ್ಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೆಲ್ವರಾಜ್ ಅವರಿಗೆ ಆರ್ ಕೆ ಅವ್ರಿಗೆ ಗಿಫ್ಟ್ ಕೊಡ್ತೀರಾ? ಕೊಡಿ ಒಮ್ಮೆ. ಚಾನಲ್ ಕನೆಕ್ಟ್ ಮಲ್ಪುಲೆ ಚಾನಲ್ ಉಂಡೆ, ಚಾನಲ್ ಇತ್ತನ ಬ್ಲೂ ಕೊರ್ಪ ಈ ಕನೆಕ್ಟ್ ಆವಡು, ಈ ಕನೆಕ್ಟ್ ಆವಡಾಗ್ಲಿಗೆ ಎಂಕುಲ್ ಕನೆಕ್ಟ್ ಮಲ್ಪರೆ ಅಪ್ಪುಜಿ. ನೀವು ಕನೆಕ್ಟ್ ಆಗಬೇಕು ಆರ್ ಕೆ ಅವರೇ, ಆಯ್ತಾ? ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ. ನಮ್ಮ ಜಾನ್ವರಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಮ್ಮ ಕಿಚ್ಚ ಬಾಸ್ ಬಂದರು. ತಿಂಡಿ ಆಯ್ತಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೇನೆ, ತಿನ್ನಲಿಲ್ಲ ಕಿಚ್ಚ ಬಾಸ್, ಇನ್ನು ತಿನ್ನಬೇಕು. ಇವತ್ತು ತಿಂಡಿ ತಿನ್ನಲಿಕ್ಕೆ ಮನಸ್ಸಿಲ್ಲ, ಏನೋ ಗೊತ್ತಿಲ್ಲ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಟೀಚರ್ ಹೋದ್ರೆ, ಹೌದು ಟೀಚರ್ ಹೋದ್ರೆ ಗೊತ್ತಾಗ್ತದೆ ನಿನಗೆ. ಟೀಚರೇ ಹೋದ್ರೆ 8 ಗಂಟೆಗೆ ಲೈವ್ಗೆ ಬರುವುದಿಲ್ಲ, ಆಯ್ತಾ? ಜಾನ್ವಿಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೆಲ್ವರಾಜ್ ಅವರು ಜಾನ್ವಿಸಿಸ್ ನಿಮ್ಮನ್ನು ಕರಿತಾ ಇದ್ದಾರೆ. ಬ್ಲೂ ಕೊರ್ಲೆ, ಬ್ಲೂ ಕೊರ್ತೆ ಆರ್ಕೆ ತೂಲೆವರ. ಹರೇ ಕೃಷ್ಣ, ಶುಭೋದಯ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕಿಚ್ಚ ಅವರೇ. ನಮ್ಮ ಅನಿಲ್ ಅಣ್ಣ ಎಲ್ಲಿ ಹೋದ್ರು? ಅನಿಲ್ ಅಣ್ಣ ಹರೇ ಕೃಷ್ಣ ಅಂತ ಹೇಳ್ತಾರೆ. ಜಾನ್ವಿ ಕಿಚ್ಚ ಅವ್ರು ನಗ್ತಾ ಇದ್ದಾರೆ. ಯಾಕೆ ನಗೋದು ಕಿಚ್ಚ? ಸೆಲ್ವರಾಜ್ ಅವರು ಕಿಚ್ಚ ಹಾಯ್ ಅಂತ ಹೇಳಿ ನೋಡಿ. ಸೆಲ್ವರಾಜ್ ಅವರೇ, ಕಿಚ್ಚ ಬಾಸ್ ಸೆಲ್ವರಾಜ್ ಅವರು ನಿಮ್ಮನ್ನು ಕರಿತಾ ಇದ್ದಾರೆ. ಅವರಿಗೊಂದು ಗಿಫ್ಟ್ ಕೊಟ್ಟು ಬಿಡಿ. ಜಾನ್ವಿ ಸಿಸ್ ಸೆಲ್ವರಾಜ್ ಅವರಿಗೆ ಒಂದು ಗಿಫ್ಟ್ ಕೊಡಿ, ಆಯ್ತಾ? ಪಿಂಕಿ ಓಲ್ಲ ಟೀಚರ್, ಪಿಂಕಿ ಲೆಜ್ಜಿ ಸಿಂಪಲ್ ಲೆಜ್ಜೆ ರಡ್ಡು ಜಲ್ಲೆಜ್ಜೇರು ಗೊತ್ತಾಯ್ತಾ ಕಿಚ್ಚ? ಸಿಂಪಲ್ ಕೂಡ ಇಲ್ಲ, ಡ್ರೀಮ್ ಬಾಯ್ ಕೂಡ ಇಲ್ಲ, ಮತ್ತು ಪಿಂಕಿ ಕೂಡ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಸಮ್ಮರ್ ವೆಕೇಷನಲ್ಲಿ ತಿರ್ಗ್ಲಿಕ್ಕೆ ಹೋಗಿರ್ಬಹುದು. ನೀನು ಕೂಡ ಹೋಗಿ ಬಾ, ಆಯಿತಾ? ಆಲ್ ಮೈ ಗಿಫ್ಟ್ಸ್ ಡನ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೆಲ್ವರಾಜ್ ಅವರು ಎಲ್ಲರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮಗೆ ಕಮೆಂಟ್, ಸೆಲ್ವರಾಜ್ जी आप कमेंट कीजिए वीडियो को, फिर वो लोग रिटर्न कर देंगे आपको. ಜಾನ್ವಿ ಅವರೇ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಜಾನ್ವಿ ಸಿಸ್ ಎಂತ ತಿಂಡಿ ತಿಂದ್ರಿ? ಅನಿಲ್ ಅನ್ನ ಹಾಯ್. ಜಾನ್ವಿ ಭಟ್ರೆ ಬರೋದಿಲ್ಲ. सेल्वराज कनेक्टेड आर्किटेक देखिए सेल्वराज जी, आर्किटेक जी आप वो आर्किटेक आपको कनेक्ट हो गए, आप उसको रिटर्न कीजिए प्लीज़. कमेंट सर, आई विल रिटर्न. जानवी भट्ट बोल रही है. सेल्वराज जी कमेंट कीजिए जानवी भट्ट का वीडियो को. ಓಕೆ ಎಸ್ ಕೆ. ಉದಯ್ ಪೂಜಾರಿ ಗುಡ್ ಮಾರ್ನಿಂಗ್ ಉದಯ್ ಅಣ್ಣ. ಎಂಚೋಲಾರು ಚಾ ಪರಿಯರೆ, ತಿಂಡಿ ತಿನಿಯರೆ, ದಾದ ತಿನಿಯರು, ದಾದ ಪರಿಯರಂದು ಪಲ್ನೆವರ. ಉದಯ ಪಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸೆಲ್ವರಾಜ್ ಅವರು. ಅನಿಲ್ ಉದಯ್ ಬ್ರೋ ಪಣದುಲ್ಲೇರು. ಸೆಲ್ವಾ ಅವರಿಗೆ ಗಿಫ್ಟ್ ಕೊಟ್ಟಿದ್ದೇನೆ, ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಿಚ್ಚ ಬಾಸ್. ಸೆಲ್ವರಾಜ್ ಜಿ ಕಿಚ್ಚ ಬಾಸ್ ನೆ आपको ಗಿಫ್ಟ್ दिया है, रिटर्न कीजिए. ಸೆಲ್ವಾ ಬ್ರೋ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉದಯ್ ಪೂಜಾರಿ. ಜಾನ್ವಿ ಅವರು ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಉದಯ ಪೂಜಾರಿ ಅವರು. ಚಾ ಪರ್ತ್ ಜಿ ಡ್ಯೂಟಿ ಪೋಡ್ ಅಂದಿ ಉದಯಣ್ಣ ಚಾ ಪರ್ತ್ ಜರೆ. ಓಕೆ. ಜಾನ್ವಿ ಭಟ್ ಅವರು ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಿಚ್ಚ ಬಾಯಿ ಅಕ್ಕ ಹೋಗುದ ಕಿಚ್ಚ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿಚ್ಚ, ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪಿಂಕಿಯನ್ನು ಮತ್ತೆ ಸಿಂಪಲ್ ಅನ್ನು ಕರ್ಕೊಂಡು ಬಾ, ಆಯ್ತಾ? ಅನಿಲ್ ಎಂಕಿ ಏರ ಗಿಫ್ಟ್ ಎಲ್ಲ ಬೈದು ಜಂಡೆ. ಓಕೆ ಅನಿಲ್ ಇರೇಗ ಕಮೆಂಟ್ ಬತ್ತನ ಮಾತ್ರ ಕೊರ್ಲೆ ಅವೇ, ಕಮೆಂಟ್ ಬತ್ತನ ಮಾತ್ರ ಕೊರ್ಲೆ ಅವೇ ಇದನ್ನ ಈ ರಕ್ಲೆ ಪೋದು ಕನೆಕ್ಟ್ ಅವಡು ಅಕ್ಕಳು ಬಕ್ಕೀರೇ ಕೊರ್ವೇರು ಈ ಕಮೆಂಟ್ ಮಲ್ಪಡ ಅವು ಅವೇ ಅಂಚಾಲ್ಪ್ಲೆ ಭಟ್ರೆ ಚಾ ಪರಿಹಾರ ಅಂತೇನೊಂದುಲ್ಲೇರು ನಮ್ಮ ಅನಿಲ್ ಅಣ್ಣೆ. ಕಿಚ್ಚ ಯಾಕೆ ನೆಗಡುದು ಕಿಚ್ಚ? ಎಂತಕ್ಕೆ ನೆಗಡುದಾ?
ಎಂಕ పొడిచియావు అనిల్ అన్న డైలాగ్ ఎట్టుండు మారే ఎంక పొడిచియావు ఎంక సపోర్ట్ పొడిచి ఎండ పాతిర్లే అదే ಅನಿಲ್ ಬ್ರೋ ಎನ್ನ ಈರ್ನ ಪಂದಕ್ಕೇನೊಂದುಲ್ಲೇರು ಪನೊಂದುಲ್ಲೇರು ಜಾನ್ವಿ ಸಿಸ್ ಹರೇ ಕೃಷ್ಣ ಮನದುಲ್ಲೇರು ನಮ್ಮ ಜಾನ್ವಿ ಸಿಸ್ ಕೃಷ್ಣನ ಭಕ್ತಿ ಆದುಲ್ಲೇರು ಮೇರು ಜಾನ್ವಿ ಸಿಸ್ ಹರೇ ಕೃಷ್ಣ ಪನದುಲ್ಲೇರು ಹಾ ಭಟ್ರೆ ಪರಿಯ ಬಂದಿಲ್ಲ ಲೈಫ್ ವಿತ್ ರಂಜು ಅವ್ರು ಬಂದ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ರಂಜು ಅವರೇ ವೆಲ್ಕಮ್ ಟು ಮೈ ಲೈವ್ ಚಾ ಪರಿಯರ ತಿಂಡಿ ತಿಂದರ ಯಾನಕೇನೋಲಿಯಾ ಈರುವರ ಪನೋಲಿಯಾ ಅಂದ ಅನಿಲನ್ನ ಎಂಕುಲುವರ ಪನ್ಪ ಯಾನು ಚಾ ಪರಿಯ ತಿಂಡ್ರೆ ತಿಂತಿಜಿನಲ್ಲ ಚಾಂಡ ಇರ್ನಕ್ಕೇನೊಂದಿಲ್ಲ ನಾ ಏನ ಚಾಂಡಿಯೇ ತಿಂಡ್ರೆ ದೋಸೆ ಮಲ್ತಿದ್ದೆ ನಾನು ತಿನ್ನೋಡು ತಿಂತಿಜಿದಾಲ ಭಟ್ರು ಕನ್ನಡದಾರ ಪಂದಕ್ಕೇನೊಂದುಲ್ಲೇರ ಕನ್ನಡಕ್ಕೆ ಕೇಳ್ನಾರೆ ಯಾರು ತುಳುಲ ಬರ್ಪುಡಾರೆಗ ಕನ್ನಡಲ ಬರ್ಪುಂಡು ಭಟ್ರಿಗೆ ಅವೇ ಜಾನ್ವಿ ಸಿಸ್ಗೆ ಕನ್ನಡಲ ಬರ್ಪುಂಡು ತುಳುಲ ಬರ್ಪುಂಡು ಉದಯ ಪೂಜಾರಿ ದಾದ ತಿಂಡಿಕೇನೋದಿಲ್ಲ ಎಂಕೆ ಎಂಕ ದೋಸೆ ಉದಯನ ನೀರು ದೋಸೆ ಮಲ್ದಿತ್ತೆ ತಿಂಡ್ರೆ ಮನಸ ಒಂದು ಇಜ್ಜ ಈ ಕಡೆಗೆ ದೀದು ಬಿಡುತ್ತೆ ದೋಸೆನಾ ಬರೋದಿಲ್ಲೇರು ದೋಸೆನೆ ನನಗೆ ತುಳು ಬರ್ತದೆ ಅನಿಲ್ ಅಣ್ಣಗೂ ಗೊತ್ತುಂಡು ಅನಿಲ್ ಅಣ್ಣಗೆ ಹಚ್ಚಿ ಇದೆ ಇಲ್ಲಿ ಯಾರು ಕೇಳಿದ್ದು ಗೊತ್ತುಂಟಾ ಕ್ರಿಯೇಟರ್ ಆರ್ಕೆ ಅವ್ರು ಕೇಳಿದ್ದು ಜಾನ್ವಿ ಅವರೇ ನಿಮಗೆ ತುಳು ಬರ್ತದಂತ ಎಂಕು ನುಂಗೆಲ್ ಪರೋಟ ದಾಯಿಯೇ ನುಂಗೆಲ್ ಪರೋಟ ಆಯ್ಕು ನೆಯ್ಯಿ ಎಣ್ಣೆದೆಲ್ಲ ಪಾಡ್ದಿದ್ದೀರಾ ಎಣ್ಣೆ ಜೋಕ್ಲೆ ಪೊರಾಟ ಬಂಡ ಬಾರಿ ಹಾ ಭಟ್ರೆ ಎಂಕ ಗೊತ್ತುಂಡು ಬರೋದಿಲ್ಲೇರು ಅನಿಲ್ ಅಣ್ಣೆ ಭಟ್ರಿಗೆ ಅನಿಲ್ ಅಣ್ಣ ಗೊತ್ತುಂಡಿಗೆ ಜಾನ್ವಿ ಸಿಸ್ ಅನಿಲ್ ಅಣ್ಣನಿಗೆ ಗೊತ್ತುಂಟಂತೆ ಆರ್ಕೆ ಅವರಿಗೆ ಗೊತ್ತಿಲ್ಲ ಆರ್ಕೆ ಅವರು ಅಂತ ಹೇಳ್ತಿದ್ದೀರಿ ಯಾರು ನಿಮಗೆ ಎಂಚಿನ ಕರ್ಮ ಬರ್ಪುಣ ಹೆಂಗೆ ಗೊತ್ತು ಉದಯ ಪೂಜಾರಿ ಹೋಟೆಲ್ ತಾನೆ ಓಕೆ ಓಕೆ ಹಾಯ್ ಮಲೆನಾಡು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾರು ಇಲ್ಲಿ ಮಲೆನಾಡಿದ್ದಾರೆ ಮಲೆನಾಡು ಯಾರು ನಮ್ಮ ತುಳುನಾಡು 2 ಗಂಟೆಗೆ ಲೈವ್ ಉಂಡು ಬಲೆ ಹಾವಾ ಉದಯಣ್ಣ ಬರ್ಕ 2 ಗಂಟೆಗೆ ಅತ್ತೆ ಓಕೆ ಓಕೆ 2 ಗಂಟೆಗೆ ನಾನು ಬೈಜಿನ ಲೈವ್ಗೆ ಮೊರನೆಯವರ ಬೈದಿತ್ತೆ ಅದಕ್ಕ ಟೈಮ್ ತಿಕ್ಕಿ ಜಿಂಕ್ 2 ಗಂಟೆಗೆ ಓಕೆ ಬರ್ಪೆ 2 ಗಂಟೆಗೆ ಉದಯಣ್ಣನವರ ಲೈವ್ ಇದೆ ಎಲ್ಲರೂ ಬಂದು ಅಟೆಂಡ್ ಮಾಡಿ ಆಯ್ತಾ ಲೈವ್ ಅನ್ನು ಅಟೆಂಡ್ ಮಾಡಿ ಎಲ್ಲರೂ ಉದಯಣ್ಣನವರ ಲೈವ್ ಇದೆ ತುಂಬಾ ಜನ ಬರ್ತಾರೆ ಉದಯಣ್ಣನ ಲೈವ್ಗೆ ಜಾನ್ವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಜಾನ್ವಿ ಸಿಸ್ ಕಟೀಲಿಗೆ ಯಾವಾಗ ಬರುದು ಕಟೀಲಿಗೆ ಯಾಪ ಬರ ಜಾನ್ವಿ ಸಿಸ್ ಜಾನ್ವಿ ಸಿಸ್ ಕಟೀಲಿಗೆ ಯಾವಾಗ ಬರ್ತೀರಾ ಮೊದಲು ಬರ್ತಾ ಇದ್ರು ಈಗ ಜನ ಕಡಿಮೆ ಇದ್ದಾರೆ ಹೌದಣ್ಣ ಏನು ಜನ ಕಡಿಮೆ ವೆರಿ ಗುಡ್ ಮತ್ತು ಅಪ್ಪಗ ಮಸ್ತ್ ಜನ ಇರ್ತೀರಿ ಮೆಸೇಜ್ ಓದ್ಯಾರಲ್ಲ ಟೈಮ್ ತಿಕ್ಕೊಂಡಿತ್ತು ಜೊತೆ ಅಪ್ಪಗ ಏನೋರು ಬನ್ನಾಗ ಯಾನು ಸ್ವರಲಾರಿ ಬರೋದಿತ್ತೆ ಅಪ್ಪಗ ಬರೋದಿತ್ತೆ ಸ್ವರಲಾರಿ ಸಂಗೀತ ಚಾನಲ್ ಬರೋದಿತ್ತೆ ಇರ್ನಿಕ್ ಅಪ್ಪಗಿರಿಗೆ ಮೆಸೇಜ್ ಓದೆಲ್ಲ ಪುಡ್ಸು ತುಪ್ಪು ಜಾಸ್ತಿ ಜನ ಬರೋದಿತ್ತೀರು ಲೈಫ್ ವಿತ್ ರಂಜು ವೆರಿ ಗುಡ್ ಮಾರ್ನಿಂಗ್ ಆರ್ಕೆ ಅವರೇ ಅಂತ ಹೇಳ್ತಾ ಇದ್ದಾರೆ ಆರ್ಕೆ ಅವರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ ರಂಜು ಅವರು ಹರೇ ಕೃಷ್ಣ ಹರೇ ರಾಮ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಸಿಸ್ ಆನಂದ್ ಪಾಟೀಲ್ ಅವರು ಹೂ ಅಂತ ಹೇಳ್ತಾ ಇದ್ದಾರೆ ಆನಂದ್ ಪಾಟೀಲ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಆನಂದ್ ಪಾಟೀಲ್ ಹಾಯ್ ರಂಜು ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಅವರು ಹೂ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉದಯ ಪೂಜಾರಿ ಅವರು ಹೌ ಆರ್ ಯು ಐ ಆಮ್ ಫೈನ್ ಆನಂದ್ ಪಾಟೀಲ್ ಜಿ ಐ ಆಮ್ ಫೈನ್ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಬಟ್ ಫುಲ್ಲು ಮೆಸೇಜ್ ಬರೋದಿತ್ತು ನಂದು ಯಾನ್ ತಗೊಂಡಿತ್ತೆ ಫುಲ್ಲು ಮೆಸೇಜ್ ಬರೋದಿತ್ತು ಎಂಕೊಲ್ಪುರ ಮೆಸೇಜ್ ಮಾಡೋದಿತ್ತು ಆನಂದಣ್ಣ ಹೊರ ತೀರ್ಥ ಮೇರ ಉದಯಣ್ಣ ಹೊರ ತೀರ್ಥ ಬಲೆ ಮೆಸೇಜ್ ಓದ್ಲೆ ಹರೇ ಕೃಷ್ಣ ಬರೋದಿಲ್ಲೇರು
ಆರ್ ಕೆ ಕ್ರಿಯೇಟೆಕ್ ಹಾಯ್ ಉದಯಣ್ಣ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆರ್ ಕೆ ಅವರು ಉದಯಣ್ಣಗೆ ಕನೆಕ್ಟ್ ಆಗಿದ್ದಾರೆ ಅಂತ. ಉದಯಣ್ಣ ಆರ್ ಕೆ ಇರೇ ಕನೆಕ್ಟ್ ಆಗ್ತಾರೆ ಅವೇ ಬಕ್ಕ ರಿಟರ್ನ್ ಮಲ್ಪಲೆ ಬಕ್ಕ ಇಜಿನೆಲ್ಲ ಜಾನ್ವಿ ಆರ್ ಬಟ್ ಇತ್ತೆ ಪುಡ್ಸೊತ್ತುಡು ಓದು ಉದಯಣ್ಣ ಮನದಲ್ಲಿ ಇರುತ್ತೆ ಪುಡ್ಸೊತ್ತುಡು ಓದುವೆಗೆ. ಓಕೆ ಓಕೆ ಉದಯಣ್ಣ ಬರ್ಕ ಗುಡ್ ಮಾರ್ನಿಂಗ್ ರಂಜು ಬರೋದಿಲ್ಲೇರು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪನದುಲ್ಲೇರು ನಮ್ಮ ಸಪೋರ್ಟಿಂಗ್ ಡುಲ್ಲೇರು ನಮ್ಮ ಜಾನ್ವಿ ಸಿಸ್ ಜಾನ್ವಿ ಬಟ್ ಗುಡ್ ಮಾರ್ನಿಂಗ್ ಪನದುಲ್ಲೇರು ರಂಜುಗು. ಲೈಫ್ ವಿತ್ ರಂಜು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರಂಜು ಅವರೇ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ. ಲೈಕ್ ಕೊಡದವರು ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅನಿಲ್ ಸುವರ್ಣ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಜಾನ್ವಿ ಅವರು ಕೂಡ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅಮ್ಮನ ಪ್ರೀತಿ ನನಗೆ ಶ್ರೀ ರಕ್ಷೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅನಿಲ್ ಸುವರ್ಣ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಜಾನ್ವಿ ಸಿಸ್ ಹರೇ ಕೃಷ್ಣ ಅಂತ ಹೇಳ್ತಾರೆ. ಭುಜಂಗ ಶೆಟ್ಟಿಗಾರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಭುಜಂಗ ಶೆಟ್ಟಿಗಾರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಭುಜಂಗ ಶೆಟ್ಟಿಗಾರ್ ಅವರು ನೀವು ಕನ್ನಡ ಮಾತಾಡೋದಾ ತುಳು ಮಾತಾಡೋದಾ ಎಂತ ಮಾತಾಡ್ತೀರಾ? ಲೈಕ್ ರನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಚಾನಲ್ ಉಂಟಾ ಭುಜಂಗ ಅವರೇ? ಭುಜಂಗ ಅವರೇ ಚಾನಲ್ ಉಂಟಾ? ಜಾನ್ವಿ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಆರ್ ಕೆ ಡನ್. ನಿಮ್ಮ ವಿಡಿಯೋದಲ್ಲಿ ತುಂಬಾ ಗಾಳಿ ಉಂಟು. ಆರ್ ಕೆ ಅವರ ವಿಡಿಯೋದಲ್ಲಿ ಗಾಳಿ ಉಂಟಂತೆ. ಓ ಮೈ ಗಾಡ್. ಹರೇ ಕೃಷ್ಣ ಅಂತ ಹೇಳ್ತಿದ್ದಾರೆ ನಮ್ಮ ಜಾನ್ವಿ ಸಿಸ್. ಜಾನ್ವಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಭುಜಂಗ ಅವರೇ ಚಾನಲ್ ಉಂಟಾ? ಊರು ಯಾವುದು ನಿಮ್ದು ಭುಜಂಗ ಅವರೇ? ನಿಮ್ಮ ಮಾತು ಸೂಪರ್ ಡೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಅನಿಲ್ ಅನ್ನ ಸೂಪರ್ ಡೂಪರ್ ಹೇಳೋದು? ಜಾನ್ವಿ ಸಿಸ್ಗ. ಹೌದು, ಜಾನ್ವಿ ಸಿಸ್ ಚಂದ ಮಾತಾಡ್ತಾರೆ. ಅವ್ರದ್ದು ವಿಡಿಯೋ ನೋಡಿ ನೀವು ಜಾನ್ವಿ ಸಿಸ್ದು. ಹರೇ ಕೃಷ್ಣ ಹರೇ ರಾಮ್ ಅಂತ ಹೇಳಿದ್ದಾರೆ. ಅಂಬರೀಶ್ ಅಂಬು ಅವರು ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂಬರೀಶ್, ವೆಲ್ಕಮ್ ಟು ಮೈ ಲೈವ್. ಜಾನ್ವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಮತ್ತೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ನಮ್ಮ ಜಾನ್ವಿ ಅವರು. ಇರೇಗ ಮಾರ ಎಂಕಲ ಜಾನ್ವಿ ಸಿಸ್ಗಳ ರಡ್ಡು ಜನ ಕ್ಲಪ್ಪಲ್ಲಿ ಅವೇ. ಓಕೆ ಥ್ಯಾಂಕ್ ಯು ಅನಿಲ್ ಅಣ್ಣ. ಇರೇಗ್ಲ ಥ್ಯಾಂಕ್ ಯು. ಜಾನ್ವಿ ಸಿಸ್ನ ವಿಡಿಯೋ ತೂಲೆ ಇರುವರ ಶೋಕಾಪಳು ಆರ್ ಪನ್ಪಿನಪುರ ಇತ್ತೆ ಗೊತ್ತುಜಿ ದುಂಬುದ ಜನ ಬರ್ಪುಜೇರು ಅಂದೆ. ಹೌದಾನೆ, ದುಂಬುದ ಜನ ಬರ್ಪುಜೇರು. ಈ ಟೈಮಿಂಗ್ಸ್ ಚೇಂಜ್ ಮಾಡ್ದಾರ ಇಚ್ಛತೆ ದುಮ್ಮದಕ್ಕಳು ಪುರ ಮೋನ ಅದು ಪೋತೀರಾ ಅಂದಿ ಹೌದನ್ನ. ಮಾರುತಿ ಹರಿಜನ ಅವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಾರುತಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಸ್ವರವೇ ಹೋಗಿದೆ. ನಿಮ್ಮ ಮಾತು ಸೂಪರ್. ಥ್ಯಾಂಕ್ ಯು ಜಾನ್ವಿ ಸಿಸ್. ಮೆಸೇಜ್ ಓದುನ ಶೈಲಿ. ಓಕೆ ಥ್ಯಾಂಕ್ ಯು. ಗೊತ್ತಣ್ಣ ನಿನ್ನ. ಹರೇ ಕೃಷ್ಣ ಅಂತ ಹೇಳಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸೇಮ್ ಟೈಮ್ ಅಂದೆ ಉದಯಣ್ಣ ಬಕ ಇತ್ತ ಮಸ್ತ್ ಜನ ಲೈವೇ ಮಲ್ಪುನತೆ ಉದಯಣ್ಣ. ಮಾತ ಕಡೆಗೆ ಒಂಚೂರು ಪೋದ್ ಬರ್ಪೇರತೆ ಅಂಚ. ರೋಲ್ ನಂಬರ್ 10 ಪ್ರೆಸೆಂಟ್ ಟೀಚರ್. ಓಕೆ, ರೋಲ್ ನಂಬರ್ ಇವತ್ತೇನು ಲೇಟ್ ಆದದ್ದು ಕಿರಣ್ ಕುಮಾರ್ ಅವರೇ. ನಿನ್ನೆ ರೋಲ್ ನಂಬರ್ 1 ಇದ್ರಿ, ಈಗ ರೋಲ್ ನಂಬರ್ 10 ಆಯ್ತಲ್ಲ. ಭಟ್ರೆ ಜೈ ಹಿರೇಗ್ಲ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅಣ್ಣ. ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಥ್ಯಾಂಕ್ ಯು ಕಿರಣ್ ಕುಮಾರ್ ಅವರೇ, ಥ್ಯಾಂಕ್ ಯು ಸೋ ಮಚ್. 10 ಗಿಫ್ಟ್ ಕೊಡ್ತೆ ಕೆಲವರಿಗೆ. ಅವೇ ಬೇಗ ಮೋನ ಆತು ನಾನು ಚಾನಲ್ ಹಾಕಲ್ಲ ಅದೇ ಅಂಚಾಕಲು 11 పొద్దునకులు ಬೈದಿನ ಹೆಜ್ಜಿ ತೋಜೋಡು ಎಂಕು ಮಾತ್ರ ಒಂಜೇ ಗಿಫ್ಟ್ ಕೊಡ್ತೀನಿ ಅತ್ತ ಇರು ಸ್ವರ ಲಹರಿಗೆ. ಚಾಪರಿಯರ ತಿಂಡಿ ತಿಂದರ ಯಾನಕೇನೊಲಿಯ ಈರುವರಪ್ಪನೊಲಿಯ ಅಂದು ಅನಿಲನ್ನ ಇರೆಗೊಂದು ಮೆಸೇಜ್ ಉಂಡದು ಸಪೋರ್ಟಿಂಗ್ ಮೆಸೇಜ್ ಆತರದು.
ಓ ಲೈಕ್ ಕೊಡ್ದು ರೋಲ್ ನಂಬರ್ ಪನ್ಪುನು ಕಿರಣ್ ಬ್ರೋ ಅಂದಾರ್ ಕೋಡೆ ಒಂಜಿ ರೋಲ್ ನಂಬರ್ ಇತ್ತೇರು ಇನ್ನಿತ್ತೆ ಪತ್ತೆಗೆ ಬತ್ ಎತ್ತುದಳು. ಹರೇ ಕೃಷ್ಣ ಅಂತ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಲೈಫ್ ವಿತ್ ರಂಜು ಅವರು ಡಿವೈನ್ ಮ್ಯಾಜಿಕ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾರೆ ಡಿವೈನ್ ಮ್ಯಾಜಿಕ್ ಅವರು? ಇರೆಗ್ಲ ವರ್ಮ ಕೊಡ್ತೆ ಅಂದಿ ಅವು ಪೂರ ಪೋಂಡತಿ ಅವು ಚಾನಲ್ ಪೋತುಂಡು ಇನಿ ವರ್ಮ ಕೊಡ್ತಾರಾ ನೆಕ್ಕು ಕೊಡ್ತಾರೆ ಅನ್ನ ಅಂಚನೆ ಎನ್ನಲ ಚಾನಲ್ ಬೇಗ ಮೋನ ಹಾತೋಡು. ಡಿವೈನ್ ಪಾರ್ಕ್ ಅಂತ ಹೇಳ್ತಾ ಇದ್ದಾರೆ ಲೈಫ್ ವಿತ್ ರಂಜ್ ಅವರು. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರಕಾಶ್ ಅವರೇ, ವೆಲ್ಕಮ್ ಟು ಮೈ ಲೈವ್. ನಿಮಗೆ ಗುಡ್ ಮಾರ್ನಿಂಗ್. ಉಂದು ಪನೊಂದೇ ಇಪ್ಪೊಡು ಚಾ ಪರಿಯರೆ ಕೇನರೆ ಖುಷಿ ಅವಡು ಅದೇ ಚಾ ಪರಂದಿನಕ್ಕುಲ್ಲ ಪರ್ಪಿರತೆ ಅನಿಲನ್ನ ನಾವು ಕೇಳಿನಾಗ ಎನ್ನ ಸ್ವರನೆ ಬರ್ಪುಜಿ ಮಾರ್ರೆ ನೀ ದಾದಿ ಸ್ಪೆಷಲ್ ಇರೆಗಿ ತಿನ್ನರೆ ಲೈವ್ ಓನರ್ ಇನಿ ದೋಸೆ ಮಲ್ತದಿ ಬಿಲ್ಕುಲ್ ಬಾಯಿಗೆ ಬಾರ್ದು ಜೆ ದಾದನ ಇಂಕ್ ಐಕ್ ಮುರ್ಕರೆ ಗಸಿ ಇಚ್ಚಿ ಚಟ್ನಿ ಮಲ್ಪೊಂಡನ ಚಟ್ನಿ ಮಲ್ತನ ಲೈವ್ಗೆ ಲೇಟ್ ಆಗ್ಬಿಡತ್ತೆ ಈಗ ಬಕ್ಕ ಚಟ್ನಿ ಮಲ್ತು ತಿನ್ಪೆ ಅಂದೆ ಇತ್ತೆ ಇಜ್ಜಿ ಪೂರ ಡಿಲೀಟ್ ಮಲ್ತೆ ಅಂದೆ ಪೂರ ಡಿಲೀಟ್ ಮಲ್ತಾರ ಅದಾನೆ. ಶರತ್ ಸೂಪರ್ ಸ್ಟಾರ್ ಅವರು ಬಂದರು. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶರತ್ ಅವರೇ, ವೆಲ್ಕಮ್ ಟು ಲೈವ್. ಕಾಫಿ ಆಯ್ತಾ ನಿಮ್ಮದು? ಏನು ತಿಂದ್ರಿ, ಏನು ಕುಡಿದ್ರಿ ಅಂತ ಹೇಳುವಂಥವರಾಗಿ ಶರತ್ ಅವರೇ. ಮತ್ತು ನಿಮ್ಮದು ಚಾನಲ್ ಇದ್ದರೆ ಹೇಳಿ ಆಯಿತಾ. ವಿ ಆರ್ ಫ್ರಮ್ ವೇರ್ ಆರ್ ಯು ಫ್ರಮ್ ಅಕ್ಕ? ಐ ಆಮ್ ಮಾಯಾಲೋಕದಲ್ಲಿದ್ದೇನೆ ಪ್ರಕಾಶ್ ಅವರೇ. ಐ ಮೀನ್ ಮಾಯಾಲೋಕ. ನಾನು ಮಾಯಾಲೋಕದಲ್ಲಿದ್ದೇನೆ, ಮಾಯದಲ್ಲಿದ್ದೇನೆ. ನಿಮ್ಮ ಹತ್ರ ಮಾತನಾಡೋದು ಮಾತ್ರ, ಓಕೆ? ಫೇಸ್ ಲೈವಲ್ಲಿ ಇಲ್ಲ ನಾನು. ಜಾನ್ವಿ ಭಟ್ ಅಂತ ರೆಗಡ್ತಾ ಇದ್ದಾರೆ ನಮ್ಮ ಕಿರಣ್ ಕುಮಾರ್ ಅವರು. ಓಕೆ ಬಾಯ್, ಡ್ಯೂಟಿಗೆ ಹೋಗ್ಬೇ. ಥ್ಯಾಂಕ್ ಯು ಉದಯಣ್ಣ, ಥ್ಯಾಂಕ್ ಯು ಸೋ ಮಚ್. ಇರ್ನ ಅಮೂಲ್ಯವಾದ ಸಮಯನ ಎಂಗೆಲ್ಲ ಲೈವ್ಗೆ ಬರ್ತದೆ ಸ್ಪೆಂಡ್ ಮಾಡ್ತೀನಿಕ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿಕ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇರಿಗೆ ಅಂಚೆನೆ ಎಲ್ಲೆಲ್ಲ ಇನಿ ಬೈಯೆಲ್ಲ ಲೈವ್ ಉಂಡು ಬರ್ತದೆ ಸಪೋರ್ಟ್ ಮಾಡ್ಬಿಡಿ. ಇನ್ನ ಲೈವ್ಗೆ ಬರ್ಪೆ 2 ಗಂಟೆಗವೇ ದಾದಿ ಕಿರಣ್ ಬ್ರೋ ಬಂದು ಜಾನ್ವಿ ಸೀಸ್ ಮಾಡೋದಿಲ್ಲೇರು ಕೋಡೆ ಐನ್ ಬಗ್ಗೆ ತಿಂಡಿ ಮಲ್ತಿತ್ತಾರತ್ತೆ ಇನಿ ದಾದ ಮಲ್ತ ಇನಿ ಯಾರು ಪಂಪೆ ಕೇಳಲೆ ಯಾನು ತಿಂಡಿನಿ ಇನಿ ಕಾಣಲಾಕದು. ದೋಸೆ ಮಲ್ತೆ ಬಕ್ಕ ಗೀ ರೈಸ್ ಮಲ್ತೆ, ದಾಲ್ ಮಲ್ತೆ. ಇನಿ ಜೋಕ್ಲೆ ಶಾಲೆ ಕೊಂಡ್ರೆ ಮೂಜಿ ಮಲ್ತೇನಿ, ಮೂಜಿ ತಿಂಡ್ರೆ ಬಕ್ಕ ನಾನೆಲ್ಲ ಮಲ್ಪುನಾಳೆ. ಬ್ರೆಡ್ಲ ಕೈಪುಲ್ ಬ್ರೆಡ್ಲ ಉಂಡು ಈತ ಬಗ್ಗೆ ಮಲ್ತೆ ಐಟಿ ನಾನು ತಿಂತಜಿ ಓಲ ತಿಂತಜಿ. ಹರೇ ಕೃಷ್ಣ ಉದಯ್ ಬ್ರೋ ದಾದ ಜಾಬ್ ಮಲ್ತೊಂದುಲ್ಲಾರ ಪಂದಕ್ಕೇನೊಂದುಲ್ಲೇರ ಆರ್ಕೆ ಯಾರು ಫಾರಿನ್ ಉಪ್ಪುನಿಯೇ ಉದಯ್ ಬ್ರೋ. ಎನ್ನ ಮೋನೋ ಚಾನಲ್ ಐಕ್ ಸಪೋರ್ಟ್ ಮೆಸೇಜ್ ಲೈಕ್ ಪೂರ ಬರ್ಚಿ ಅಂದಿ ಉದಯ ಅನಿಲನ್ನ ಈ 2 ದಿನ ಲೈವ್ ಮಲ್ತದ್ದು ಮೋನ ಆತೀನಿ ಅದೇ ಚಾನಲ್. ನಿದ್ರೆ ಬರೋದುಂಡು ದಾನೆ ಉದಯನ್ನ ನಿದ್ರೆ ಬರ್ಪಿನಿ ದಾದಾಂಡು ಜೈಚರೇ ರಾತ್ರಿಗೆ ಡ್ಯೂಟಿಯಾ ದಾದಾಂಡು ಉದಯ ನಾನು ಓದಿನ ಅದೆಲ್ಲ ಮಿಸ್ಟಿಕಂಡ. ಜಾನ್ವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಐ ಆಮ್ ಫ್ರಮ್ ಕರ್ನಾಟಕ, ಮಂಡ್ಯ, ಡ್ಯೂಟಿ ಇನ್ ಸೌತ್ ಕಾಶ್ಮೀರ ಅಕ್ಕ. ಹೌದಾ ಪ್ರಕಾಶ್ ಅವರೇ, ಚಾನಲ್ ಉಂಟು ನಿಮಗೆ? ಪ್ರಕಾಶ್ ನನಗೆ ಇಂಗ್ಲೀಷ್ ಬರೋದಿಲ್ಲ ಪ್ರಕಾಶ್, ನನಗೆ ಕನ್ನಡ ಮಾತ್ರ ಬರ್ತದೆ, ತುಳು ಬರ್ತದೆ. ಪ್ರಕಾಶ್ ಜಿ ಮುझे ಇಂಗ್ಲೀಷ್ ನೈ ಆತಾ ಹೈ, ಮುझे ಓನ್ಲಿ ಕನ್ನಡ ಆ್ಯಂಡ್ ತುಳು. ಅನಿಲಣ್ಣ ನಿಮಗೆ ಇಂಗ್ಲೀಷ್ ಬರ್ತದಾ? ಸ್ವಲ್ಪ ಮಾತಾಡಿ. ಜಾನ್ವಿ ಸಿಸ್ ಬಾಯ್ ಅವೇ. ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಈರ್ ಬತ್ತು ಸಪೋರ್ಟ್ ಮಾಡ್ತೀನಿ, ಮಸ್ತ್ ಖುಷಿ ಅಂಡ್ ಇನ್ನ ಲೈವ್ ಇತ್ತಿನ ಪಲ್ಲೆ ಎಂಕುಲ್ಲ ಬತ್ತು ಸಪೋರ್ಟ್ ಮಲ್ಪ ಇರೆಗ್ ಅವೇ. ಓಕೆ ಬಾಯ್. ಪ್ರೀತಿ ಇತ್ತನ ಎನ್ನ ಲೈವ್ಗೆ ಬರ್ತದ ಪಾತ್ರ ಪ್ರೀತಿ ಉಂಟು ಮಾರ್ರೆ. ಎಲ್ಲ ರಿಯಲ್ ಎಸ್ಟೇಟ್ ಆರ್ಕೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಲ್ಪುನು ನಮ್ಮ ಉದಯಣ್ಣೆ. ಬಾಯ್ ಬಂದ್ರು. ಓಕೆ ಬಾಯ್ ಉದಯಣ್ಣ ಬಾಯ್. ದಾನ ನಿದ್ರೆ ಬರ್ಪುನು ಕೇಳೋದಿಲ್ಲ. ಐ ಆಮ್ ಇಂಡಿಯನ್ ಆರ್ಮಿ. ಹೌದಾ? ಓ ಇಂಡಿಯನ್ ಆರ್ಮಿ ಅವರ. ನಿಮಗೆ ಕನ್ನಡ ಬರುವುದಿಲ್ಲವಾ ಪ್ರಕಾಶ್ ಜಿ? आपको ಕನ್ನಡ ನೈ ಆತಾ ಹೈ? ಟೇಕ್ ಕೇರ್. ಉದಯಣ್ಣ ಬಂದುಲ್ಲೇರ. ಓಕೆ ಓಕೆ ಬ್ರೋ ಬಾಯ್ ಪನದುಲ್ಲೇರು ಅನಿಲನ್ನೇ. ಲೈಫ್ ವಿತ್ ರಂಜ್ ಅವರು ಎಲ್ಲರಿಗೂ ಎಂಥದ ಕೊಡ್ತಾ ಇದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ ನೋಡಿ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಕಾಶ್ ಜಿ आपका ಚಾನಲ್ है क्या? विजन आप ब्लू दीजिए.
Hi, welcome to my live vision of ब्लू दिया है देखिए विजन जी, आप सपोर्ट कर सकते हैं. नो बैड कमेंट्स, ओके. ब्लू दे दिया है देखिए, आप कनेक्ट हो जाइए. Hi Malenadu, what special did you make for breakfast today? Make breakfast अवे दोसे. इंग्लिश वर्प जरना. ये इंग्लिश के ना सडन इंग्लिश के ना बारी बंगोंड इंग्लिश कल्तदी जानु. अनिल अण्ಣ इंग्लिश ಬರ್ಪುಣ ಅನಿಲ್ ಅಣ್ಣ ಪಾತಿರ್ಲಿ. ಅನಿಲ್ ಅಣ್ಣ ಇಂಗ್ಲಿಷ್ ಪಾತಿರ್ರಿ ಮಾರೆ. ಪಾಪ್ಕಾರ್ನ್ ಇದ್ದ ಹಾಗೆ ಇದೆ ಅಂತ ಹೇಳ್ತಿದ್ದ. ಒಂದು ಪಾಪ್ಕಾರ್ನ್ ಕೊಂಡು ಬೋಡ್ತಿನ ತಿಲ್ಲಿ ಬೋಜರಾಪುಂಡ. ಮನಸ್ಸೆ ಓ ಮನಸ್ಸೆ ಎಂತ ಮನಸ್ಸೆ ಮನಸ್ಸೆ ಎಳೆ ಮನಸ್ಸೆ ಮನಸ್ಸಿನಿಂದಲೇ ಹೆಂಗೂ ಗೊತ್ತು ಅವೇ ವಿಷನ್ ಆಫ್ ಉತ್ತರ ಪ್ರದೇಶ್ ತರ ಗೊತ್ತು ಜಿ. ಯಾರು ಉತ್ತರ ಪ್ರದೇಶ್ ತಾರೆ ಆದುಪ್ಪು ದಯಪಂಡ ಯಾನ್ ಕೆಲವೊಂದ್ಸಲ ಹಿಂದಿ ಲೈವ್ ಪೋಪೈತೆ ಅವ್ರು ಕನೆಕ್ಟ್ ಆದುಪ್ಪು ಯಾಕ್ಲಿಗ ಅಂಚ ಆದುಪ್ಪು ಅಕ್ಕಳು ಬರ್ಪೇರತೆ ಅಂಚ. ಐ ನೋ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಆಲ್ಸೋ. ಹಾ, ಕನ್ನಡದಲ್ಲಿ ಮಾತಾಡಿ ಪ್ರಕಾಶ್ ಅವರೇ, ಕನ್ನಡದಲ್ಲಿ ಮಾತಾಡಿ, ನಮಗೆ ಕನ್ನಡ ಬರ್ತದೆ. ನಿಮ್ದು ಊರು ಯಾವುದು ಹೇಳಿದ್ದು ಪ್ರಕಾಶ್ ಅವರು? ಹಾಗಾದ್ರೆ ನಮ್ಮ ಹತ್ರ ಕನ್ನಡ ಮಾತಾಡಿ ಪ್ರಕಾಶ್ ಅವರೇ. ಇಂಡಿಯನ್ ಆರ್ಮಿ ಅಲ್ಲ ನೀವು? ಚಾನೆಲ್ ಉಂಟಾ ನಿಮ್ದು ಪ್ರಕಾಶ್ ಜಿ? ಚಾನೆಲ್ ಹೇಗೆ ಅಪ್ಪ? ಅತ್ತೆ ನಾನು ಬಂದೆ. ಹೌದಾ 17 ಬಂದ್ರಾ? ಥ್ಯಾಂಕ್ ಯು ಸೋ ಮಚ್ 17. ವೆಲ್ಕಮ್ ಟು ಮೈ ಲೈವ್ 17. ಲೈಫ್ ವಿತ್ ರಂಜು ಅವರು ಆರ್ಕೆಯನ್ನು ಬೋಳೆ ಕಣ್ಣಿನಲ್ಲಿ ನೋಡ್ತಾ ಇದ್ದೀರಾ. ಎಂತಾಯ್ತು ಆರ್ಕೆ ಲೈಫ್ ವಿತ್ ರಂಜು ಅವರು? ಏನಾಯ್ತು ಆರ್ಕೆ ಅವರನ್ನು ನೋಡ್ತಾ ಇದ್ದೀರಾ? ಲೈಕ್ ಡನ್ ಅಂತ ಹೇಳ್ತಾ ಇದ್ರು. ಹೌದಾ ಅಕ್ಕ ಮಂಡ್ಯ ಅಂತ ಹೇಳಿದ್ರೆ. ಓಕೆ ಪ್ರಕಾಶ್ ಅವರೇ, ನಿಮ್ದು ಚಾನಲ್ ಇದ್ರೆ ಹೇಳಿ, ಬ್ಲೂ ಕೊಡ್ತೇನೆ ಪ್ರಕಾಶ್ ಅವರೇ. ಮಂಡ್ಯದವರ ನೀವು? ಹಾಗಾದ್ರೆ ನಿಮ್ಗೆ ಕನ್ನಡ ಬರ್ತದಲ್ಲ? ಓಕೆ, ನಮ್ಮ ಹತ್ರ ಕನ್ನಡದಲ್ಲಿ ಮಾತಾಡಿ ಆಯ್ತಾ? ಅತ್ತೆ ಕಾಫಿ ಆಯ್ತಾ ಅತ್ತೆ ಅಂತ ಹೇಳ್ತಾ ಇದ್ದಾರೆ. TV 17 ಕಾಫಿ ಆಗಿದೆ, ನಿಮ್ದಾಯ್ತಾ? TV 17 ನಿಮ್ದು ಕಾಫಿ ಆಯ್ತಾ, ಟೀ ಆಯ್ತಾ, ಎಂತ ಕುಡಿದ್ರಿ, ಎಂತ ತಿಂದ್ರಿ ಅಂತ ಹೇಳುವಂತವರಾಗಿ ಲೈಕ್ ಕೊಡದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ರಂಜು ಅತ್ತೆ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಟಿವಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಂಜು ಅವರು. ಅಷ್ಟು ಟೈಮ್ ಇಲ್ಲ ಅಕ್ಕ. ಯಾವುದು ಟೈಮ್ ಇಲ್ಲ ಪ್ರಕಾಶ್ ಅವರೇ ಚಾನೆಲ್ ಮಾಡಲಿಕ್ಕೆಯಾ? ಓಕೆ ಓಕೆ. ನಾಗರಾಜ್ ಮೈಸೂರು ಅವರು ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಮೈಸೂರು ಅವರು ಲೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ. ವೆಲ್ಕಮ್ ಟು ಮೈ ಲೈವ್. ನಮ್ಮದು ಕಾಫಿ ಟಿಫಿನ್ ಕೂಡ ಆಯಿತು ಅತ್ತೆ ಅಂತ ಹೇಳ್ತಿದ್ದಾರೆ. ಹೌದಾ? ಓಕೆ ಓಕೆ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಗರಾಜ್ ಅವರು. ಪ್ರಕಾಶ್ ಅವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ನಮ್ಮ ನಾಗರಾಜ್ ಅವರು. ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ರಂಜು ಅತ್ತೆ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ TV 17 ಅವರು. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವರೇ ಸಪೋರ್ಟಿಂಗ್ ಮೆಸೇಜ್ ಅಲ್ಲಿ ಇರೋದಕ್ಕೆ. ಕಮ್ ಟು ಕಾಶ್ಮೀರ್ ಅಕ್ಕ. ಅಯ್ಯೋ, ನಾನು ಕಾಶ್ಮೀರಕ್ಕೆ ಬರುವುದಾ? ಇಲ್ಲವೇ ಇಲ್ಲ ನನಗಿಲ್ಲಿ. ಅಲ್ಲ, ಯಾರು ಕರ್ಕೊಂಡು ಹೋಗುದು ಕಾಶ್ಮೀರಕ್ಕೆ ನಮ್ಮನ್ನೆಲ್ಲ? ನಾವು ಇಲ್ಲಿಗೆ ಹೋಗುದೇ ಭಾರಿ ಕಷ್ಟದಲ್ಲಿ. ನೀವು ಕಾಶ್ಮೀರ ಎಲ್ಲ ನೋಡಿದ್ದೀರಲ್ಲ ಪ್ರಕಾಶ್ ಅವರೇ? ನೀವು ಅಲ್ಲಿ ಇರುದಾ ಡ್ಯೂಟಿಯಲ್ಲಿ ಕಾಶ್ಮೀರದಲ್ಲಿ? ಇಲ್ಲ, ನಮಗೆ ತುಂಬ ದೂರ ಆಗ್ತದೆ ಕಾಶ್ಮೀರ. ನಾವು ಹೀಗೆ ಕೂತ್ಕೊಳ್ಬೇಕು. ನಾವು ಯಾವಾಗ ಕಾಶ್ಮೀರಕ್ಕೆ ಹೋಗುದು ಅಂತ ನಾವು ಟಿವಿಯಲ್ಲಿ ನೋಡುದು ಕಾಶ್ಮೀರವನ್ನು. ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ರಂಜು ಅವರು. ಹಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಈಗ ರಜೆಯಲ್ಲಿದ್ದೀರಾ ಪ್ರಕಾಶ್ ಅವರೇ? ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ, ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ.
TV17 ಅವರು ಒಂದು ಉತ್ತಮವಾದ ಗೀತೆಯೊಂದಿಗೆ ಬಂದಿದ್ದಾರೆ. ನಾವು ಅದನ್ನು ಹಾಡಿ ತೋರಿಸಿದ್ದೇವೆ. ಹೇಗೆ ಆಯಿತು ಎಂದು ಹೇಳುವಂತವರಾಗಿ TV17 ಅವರೇ. ಅಂಗನವಾಡಿ ರಜೆ ಅತ್ತೆ ಕಾಶ್ಮೀರಕ್ಕೆ ಪೋದು ಬರಲಿ ಅಂತೆ ಅಂದಿ ಯಾರ್ಕೆ ಪೋದು ಬರ್ಪಡ್ ಪೋದು ಬಲೆ ಎಂಕ ಮಾತ್ರ ಪುರ್ಸೊತ್ತಿಜ್ಜಿ ಕಾಸು ಬರ್ಚೆ ಮಾರ್ರೆ ಮಸ್ತ್ ಕಾಸಿ ಇಜ್ಜಿಂಗಲ್ದತ್ತೆ ಪೋರೆ ಕಾಸಿ ಎಲ್ಲ ಟಿಕೆಟ್ ತೆಗೆದು ಕೊರಿಯರ ಪೋದು ಬರಲಿ ಮನ ನನ್ನಲ್ಲಿ ಇಲ್ಲ ಕಾಶ್ಮೀರ ಅತ್ತೆ ಅಂತ ಹೇಳ್ತಾ ಇದ್ದಾರೆ. TV17 ನೀನು ಕಾಶ್ಮೀರಕ್ಕೆ ಹೋಗ್ತೀಯಾ ಹೇಳು. ನಮ್ಮ ಇಲ್ಲಿ ಪ್ರಕಾಶ್ ಅವರು ಕಾಶ್ಮೀರದಲ್ಲಿದ್ದಾರೆ. ನಾನು ಇದ್ದೀನಲ್ಲ ಅಕ್ಕ. ಓ ಪ್ರಕಾಶ್ ಅವರಿದ್ದಾರೆ ನೋಡಿ, ನಾನು ಹೇಳಿದ್ದಲ್ಲ ಪ್ರಕಾಶ್ ಅವರಿದ್ದಾರೆ. ಇಲ್ಲಪ್ಪ ನಾನು ಬರುವುದಿಲ್ಲವ ಪ್ರಕಾಶ್ ಅವರೇ. ನಾನು ಬರೋದಾದರೆ ನನ್ನ ಫ್ಯಾಮಿಲಿ ಒಟ್ಟಿಗೆ ಬರಬೇಕು. ನಮ್ಮದು ದೊಡ್ಡ ಫ್ಯಾಮಿಲಿ. ಈಗ ಕಾಶ್ಮೀರಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಒಂದು ಬಸ್ ಜನ ಬರ್ತಾರೆ ನಮ್ಮದು ಫ್ಯಾಮಿಲಿಯಲ್ಲಿ. ನಮ್ಮದು ಅಪ್ಪನ ಫ್ಯಾಮಿಲಿ, ಅದು ಅಮ್ಮನ ಫ್ಯಾಮಿಲಿ ಎಲ್ಲ ದೊಡ್ಡ ಫ್ಯಾಮಿಲಿ. ಕಾಶ್ಮೀರಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಈಗ ಎಷ್ಟು ಜನ ಬೇಕು. ಈಗ ವಾಯ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು 17, ಥ್ಯಾಂಕ್ ಯು. ಲೈಫ್ ವಿತ್ ರಂಜು ಅವರು ಅಕ್ಕ ಅಂತೇಳಿ ತಲೆಗೆ ಒಂದು ಕೋಡನ್ನು ಕೊಟ್ಟಿದ್ದಾರೆ. ಬನ್ನಿ, ಓಕೆ ಓಕೆ, ಬರುವ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಖಂಡಿತ ಬರ್ತೇವೆ ಪ್ರಕಾಶ್ ಅವರೇ, ಖಂಡಿತ. ದೇವರ ಹಣೆಯಲ್ಲಿ ಬರೀಬೇಕಲ್ಲ ಕಾಶ್ಮೀರಕ್ಕೆ ಹೋಗುದಂತ, ಅದು ಬರೆದ್ರೆ ಖಂಡಿತ ಬರ್ತೇವೆ. ನಾವು ವಿಸಿಟ್ ಮಾಡ್ತೇವೆ ಮತ್ತು ನಿಮ್ಮನ್ನು ಭೇಟಿ ಆಗ್ತೇವೆ. ಓಕೆ, ಟಿಕೆಟ್ ಒಡೆಗೆ ಟಿಕೆಟ್ ಅಡಿರನ್ನ ಒಡೆಗೆ ಟಿಕೆಟ್ ಬಲ್ತು ಕೊಡ್ಪಾರೆ ಮಲ್ತುಕೊಂಡು ಪೋಯಿ ಎಂಗ್ಳ ಮಾತ್ರ ಇಡೇ ಗೊತ್ತುನದೆ ಅನಿಲ ಎಂಗಳ ಫ್ಯಾಮಿಲಿ ಮಲ್ಲೊಂಡು ಪಪ್ಪನ ಫ್ಯಾಮಿಲಿ ಅಮ್ಮನ ಫ್ಯಾಮಿಲಿ ಪೂರ ಒಟ್ಟಿಗೆ ಪೋಡು ಮಾತ್ರ ಮಸ್ತ್ ಜನ ಪೊಪ್ಪಿನ ಖುಷಿಯೇ ಬೇತೆ ಗೊತ್ತುಂಡೆ. ಅತ್ತೆ ಟ್ರೈನ್ ಕಳಿಸ್ತಾಳ ಅತ್ತೆ. ಹೌದು ಟ್ರೈನ್ ಕಳಿಸ್ಬೇಕ 17. ಹೌದು ಟ್ರೈನ್ ನನ್ನ ಅಪ್ಪನದಲ್ಲ ಟ್ರೈನ್, ನಿಮಗೆ ಟ್ರೈನ್ ಕಳಿಸ್ಲಿಕ್ಕೆ ಅಲ್ಲಿ ಟ್ರೈನಲ್ಲಿ ಕೆಲಸದಲ್ಲಿರುವುದ ಎಂತ 17 ಎಲ್ಲಿಂದ ಟ್ರೈನ್ ಕಳಿಸೋದು? ನಾವು ಅಷ್ಟು ಇದು ಶ್ರೀಮಂತರಲ್ಲ ಟ್ರೈನ್ ಕಳಿಸುವಷ್ಟು. ಯು ಆರ್ ಆಲ್ ಮೈ ಫ್ಯಾಮಿಲಿ. ಹೌದು ನೋಡಿ, ಎಲ್ಲರನ್ನು ಫ್ಯಾಮಿಲಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕಾಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ. ಅತ್ತೆ ಪೆನ್ ತಂದು ಬರ್ಕೊ. ಅಯ್ಯೋ ಈ 17 ಉಂಟಲ್ಲ ತುಂಬ ಜೋರಿದ್ದಾನೆ. ಹಾಗೆಲ್ಲವ ಅದು ಹಣೆ ಬರಹವನ್ನು ನಾವು ಬರೀಲಿಕ್ಕೆ ಆಗುದಿಲ್ಲವಾ 17. ಅದು ಪೆನ್ನು ತಂದು ಪುಸ್ತಕದಲ್ಲಿ ಬರೀಬೋದು. ಹಣೆ ಬರಹ ಅಂತ ಉಂಟಲ್ಲ, ಅದು ಬ್ರಹ್ಮ ಮಾತ್ರ ಬರೀಲಿಕ್ಕೆ ಸಾಧ್ಯ, ನಾವೆಲ್ಲ ಬರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಈಗ ನಮ್ಮ ಮ್ಯೂಸಿಕ್ ಟೀಚರ್ ಏರಿಯೇ ಎಲ್ಲ ಮ್ಯೂಸಿಕಲ್ ದಾಯಿ ಎಡ್ಡೆ ಆತಿಜೆ ಬೇಜಾರು ಮಲ್ಪೋಚಾವೆ ಪದ್ಯ ಸರಿ ಪಂತಿಜಿಡ. ಸಾರಿ ಎನ್ನ ಟೀಚರ್ ಪೂರ ಏರ್ಲ ಇಜ್ಜೇರು ಎಂಕೆ ಪೊಕ್ಕಡೆ ದಾಯ ಟೀಚರ್ನ ಒಂದು ಮಲ್ಪುಂಡು. ಟೀಚರ್ ಪೂರ ದಾಲ ಇಜ್ಜೇರು ಪೊಕ್ಕಡೆ ಆನೆ ಬಗುಲ್ ನಂಚಿಂಚಿ ಪೋನಾಗ ಪದ್ಯ ತಪ್ಪಡೆ ಸಾರಿ ಸರಿ ಪಂತಿಜಿಡವೆ. ಬರ್ಸ ಜೋರು ಬನ್ನಾಗ ಪಲ್ಲೆ ಬೊಳ್ಳೋಡು ಕಡಪುರ್ ಬೇರೆ ಅಂದತೆ ಒಲ್ಲೋಡು ಕಡಪುರ ಒಂದು ತೂಲಗೆ ಎಂಕೊಂಜಿ ಪೂರ ಮಕ್ಕರ್ ಮಲ್ಪುಂಡು. ದಾಯೆ ಅನಿಲನ್ನ ಒಂಜಿ ದಿನ ಬರಂದ ಆನ್ ಕಾಶ್ಮೀರ ಪೋಪಿನ ಒಂಜಿ ದಿನ ಬರಂದ ಅನಿಲನ್ನ ಪಲ್ಲೆ. ಅನಿಲನ್ನ ಒಂದು ದಿನ ಬರಬಾರ್ದ ನಾನು ಕಾಶ್ಮೀರಕ್ಕೆ ಹೋಗುವುದು? ಹಣೆಯಲ್ಲಿ ಬರೆದಿದ್ರೆ ಬರಬಾರ್ದಾ? ಫ್ಲೈಟಲ್ಲಿ ಹೋಗುವ ಒಂದು ದಿನ ಬರಬಾರ್ದ ಹೇಳಿ ಅನಿಲನ್ನ ನೀವು? ನಿಮ್ಮ ಪದ್ಯಕ್ಕೆ ಜೈ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅನಿಲನ್ನ. ಧಿಕ್ಕಾರ ಮಾಡೋಚಿ ಮಾರ್ರೆ, ಜೈ ಆಡಲ್ಲ. ಓಕೆ ಅನಿಲನ್ನ, ಜೈ ಆದರೆ ಓಕೆ, ಧಿಕ್ಕಾರ ಬೇಡ ಆಯ್ತಾ? ಅದು TV17 ಎಲ್ಲಿದ್ದಾನೆ? ಹಣೆ ಬರಹನೆಲ್ಲ ಪೆನ್ನಲ್ಲಿ ಹೇಗೆ ಬರೆಯುವುದ ನಾವು? TV17 ಓದ್ನಾ? ಅಲ್ಲಿ ನಿಮ್ಮ ಪದ್ಯಕ್ಕೆ ಜೈ ಅಂತ ಹೇಳ್ತಾರೆ. ಹೌದೌದು, ಎಂತ ಜೈಯ ಮಾರೇ ನನಗೆ ಗೊತ್ತಾಗೋದಿಲ್ಲ. ಜೈ ಹಾಕುವವರು ಈಗ ಬರ್ತಾರೆ ನೋಡಿ, ಸಂಧ್ಯಾ ಸಿಸ್ ಬರ್ತಾರೆ, ಅವ್ರು ಜೈ ಹಾಕ್ತಾರೆ. ಪ್ರಸಾದನ್ನ ಬರಲಿಲ್ಲ ಅಲ್ಲ ಇವತ್ತು? ಬ್ರಹ್ಮ ಬರೆದ ಹಣೆ ಬರ, ನಾನು ಬರೆದೆ ಪ್ರೇಮ ಬರ. ವಾ 17 ಎಂತ ಲೈನ್ಸ್ ಬರೆದಿದ್ದೀರಾ 17. ನಾನು ಹೇಳಿದೆ ಬ್ರಹ್ಮ ಮಾತ್ರ ಬರೆಯುವುದು ಹಣೆ ಬರ, ನೀನು ಪ್ರೇಮ ಬರ ಹಣೆ ಬರೀ ಆಯ್ತಾ? ಬೊಕ್ಕ ವಿಶೇಷ ಲೈವ್ ಓನರ್ ಅವರೇ, ವಿಶೇಷ ದಾಲೇಜಿ ಕಿರಣ್ ಅವರೇ. ಈರ್ನ ವಿಶೇಷ ನೋಡು, ಈರ್ ರೋಲ್ ನಂಬರ್ 10 ಅದೇ ವಿಶೇಷ. ಆನಂದ್ ಪಟೇಲ್ ಹಾಯ್ ಅಂತ ಹೇಳಿದ್ರೆ, ಹಾಯ್ ಆನಂದ್ ಪಟೇಲ್ ಜಿ, ಅಪ್ಕ ಚಾನಲ್ ಹೇ ಕ್ಯಾ ಆನಂದ್ ಜಿ? ಇದೇನೆ ಅತ್ತೆ, ಇದೇನೆ. ಹೌದಾ, ಇದ್ದೀಯಾ? ಓಕೆ ನಿಂದೆಷ್ಟು ರೋಲ್ ನಂಬರ್? ಎಷ್ಟು ಆಯ್ತು ರೋಲ್ ನಂಬರ್ ನಿಂದು ಬರುವಾಗ?
ನಿನ್ನ ಜಾನ್ವಿ ಅತ್ತೆ ಬಂದು ಹೋದ್ರು ಗೊತ್ತುಂಟಾ, 17 ಜಾನ್ವಿ ಹತ್ರ ಬಂದು ಹೋದ್ರು. ಐ ಜಾಯ್ನ್ ಯು ಲೇಟರ್. ಸಾರಿ ಅಕ್ಕ. ಯಾಕೆ ಸಾರಿ ಹೇಳುದು ಪ್ರಕಾಶ್ ಅವರೇ? ನೀವು ಇಷ್ಟು ಹೊತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಪ್ರಕಾಶ್ ಅವರೇ. ಪ್ರಕಾಶ್ ಅವರೇ, ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಬಿಡ್ತೀರಾ? ಆಗ ನಾನು ನಿಮ್ಮದು ಚಾನಲ್ ನೋಡ್ಬೋದು. ನೀವು ಚಾನಲ್ ಇಲ್ಲಲ್ಲ? ಓಕೆ ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ಐ ಜಾಯ್ನ್ ಯು ಲೇಟರ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರೇ. ನೀವು ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ, ಅಲ್ಲ ಬಂದು ಹೋದ್ರ 17 ಜಾನ್ವಿ ಸಿಸ್ ಬಂದು ಹೋಗಿ ಆಯ್ತು. ಆ ಕಿರಣ್ ಅವ್ರು ಹೇಳ್ತಾ ಇದ್ದಾರೆ TV17 ಅನ್ನ ವೆರಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಹಾಯ್. ನೀ ಅನಿಲನ ಪ್ರಕಾಶಿಗೆ ಚಾನಲ್ ಉಂಡೆ ತೂಲೆಗವರ. ಇದು ಬರುವುದಿಲ್ಲವ 17. ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುಣಗೆ. ಅಷ್ಟೇ ಬರುದಾ? ಕಿರಣ್ ಬ್ರೋ ಟಿಫಿನ್ ಆಯ್ತಂತ ಕೇಳ್ತಾ ಇದ್ದಾರೆ 17 ಅವರು. ಇವತ್ತು ಕಾಲೇಜ್ ಇಲ್ವಾ 17? ಲೈವ್ ಓನರ್ ಅವರು ನಿಮಗೆ ಸಿಂಗಲ್ ಜೈ. ಯಾಕೆ ಸಿಂಗಲ್ ಜೈ? ಡಬಲ್ ಇದು ಕೊಟ್ಟರೆ ಏನಾಗ್ತದೆ? ಯಾಕೆ ಕಿರಣ್ ಅವರೇ ಸಿಂಗಲ್ ಜೈ? ಜೈ ಒಂದೇ ಕೈಯಲ್ಲಿ ಮಾಡುದಲ್ಲ. ಕಿರಣ್ ಬ್ರೋ ಟಿಫಿನ್ ಆಯ್ತಂತ ಕೇಳ್ತಾ ಇದ್ದಾರೆ ನಮ್ಮ TV17 ಅವರು. ನಾಗರಾಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಾಗರಾಜ್ ಅವರೇ. ನಾಗರಾಜ್ ಅವರು ಸಪೋರ್ಟಿಂಗ್ ಆಯ್ತು. TV17 ಅಣ್ಣ ನಿಮ್ದಾಯ್ತು ಅಂತ ಕೇಳ್ತಾ ಇದ್ದಾರೆ. ಯಾವುದು ಬರುತ್ತೆ ಹೇಳಿ? ಯಾವುದು ಬರುವುದಿಲ್ಲವ ನನಗೆಲ್ಲ ಓಲ್ಡ್ ಬರುದು, ಓಲ್ಡ್ ಸಾಂಗ್ ಮಾತ್ರ ಬರುದು. ನೀವು ಕೇಳುವಂಥವರಾದರೆ ನಾವು ಹೇಳುವಂಥವರಾಗುತ್ತೇವೆ ಓಲ್ಡ್ ಸಾಂಗ್. ನನ್ನ ನಿನ್ನ ಪ್ರೇಮ ಗೀತೆ, ನನ್ನ ನಿನ್ನ ಪ್ರೇಮ ಗೀತೆ, ಹಾಡೋ ಪ್ರತಿ ಕ್ಷಣವು ಒಂದೇ. ಅದು ಮಾತ್ರ ಬರುದು ನನಗೆ. ಅದು ನೀನು ಪ್ರೇಮ ಬರಹ ಅಂತ ಹೇಳಿದೆಯಲ್ಲ, ಅದಕ್ಕೊಂದು ನಿಮಗೆ ಸಾಂಗ್ ಆಯ್ತಾ? ಏನು ಹೊಸ ಬಂದ ಜನ್ಮ ಜನ್ಮದಿಂದ, ಏನು ಹೊಸ ಬಂದ ಜನ್ಮ ಜನ್ಮದಿಂದ, ನನ್ನ ನಿನ್ನ ಪ್ರೇಮ ಗೀತೆ. ಶಿವಪ್ಪ ಕಾಯೋ ತಂದೆ ಸಾಂಗ್ ಹೇಳಿ. ಹೌದಾ? ಅದು ಹೇಳ್ಬೇಕು. ಪ್ರಕಾಶ್ ಅವರು ಜೈ ಹಿಂದ್ ಜೈ ಭಾರತ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಜೈ ಹಿಂದ್ ಜೈ ಭಾರತ್ ಅಂತ ಎಲ್ಲರೂ ಒಮ್ಮೆ ಹೇಳಿ. ಶಿವಪ್ಪ ಕಾಯೋ ತಂದೆಯ? ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ದರ್ಶನಂದ. ಅಷ್ಟೇ ಬರುದಾ? ಅಷ್ಟೇ ಬರುದು. ಅದು ಬರುವುದೇ ಇಲ್ಲವಾ? TV17 ಮಲೆನಾಡ ಹೂ ನಾಚುತ್ತಿರುವೆ, ನಿನ್ನ ಪ್ರೀತಿಗೆ ಸಾಲದು ನನ್ನ ಈ ಮನ. ಅದು ಬಿಲ್ಕುಲ್ ಬರುದಿಲ್ಲ. ನ್ಯೂ ಸಾಂಗ್ ಎಲ್ಲ ಬರುದಿಲ್ಲವ 17. ನಾವೆಲ್ಲ ಓಲ್ಡ್ ವರ್ಷನ್. ಓಲ್ಡ್ ಸಾಂಗ್ ಆದರೆ ಬರ್ತದೆ. ರಾಜ್ಕುಮಾರ್ದು ಬರ್ತದೆ, ಮತ್ತೆ ವಿಷ್ಣುವರ್ಧನ್ ಅವರದ್ದು ಬರ್ತದೆ, ಮತ್ತೆ ಯಾವುದು ಬರುವುದಿಲ್ಲ. ನೀವು ಇನ್ನು ಹೆಚ್ಚು ಪದ್ಯ ಹೇಳುವಂಥವರಾಗಿ ನಾವು ಕೇಳುವಂಥವರಾಗುತ್ತೇವೆ. ಹೌದಾ ಅನಿಲನ್ನ? ನಿಮ್ಮ ಅಪೇಕ್ಷೆಯ ಮೇರೆಗೆ ನಾನು ಒಂದು ಪದ್ಯವನ್ನು ಹಾಡುವೆ ಅನಿಲನ್ನ. ನೀವು ಕೇಳುವಂಥವರಾಗಿ ಕೇಳಿ, ಕಿವಿಯನ್ನು ಮುಚ್ಚಬೇಡಿ, ಕಿವಿ ತೆರೆದು ಕೇಳಿ ಆಯ್ತಾ? ಅನಿಲನ್ನ ಎಂತ ಅನಿಲನ್ನ, ಈಗ ಯಾವ ಪದ್ಯ ಹೇಳುದಂತ ನನಗೆ ಗೊತ್ತಾಗುದಿಲ್ಲ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ, ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಆರ್ಕಿಟೆಕ್ಟ್ ಅವರು ಹಾಯ್ ಪ್ರಕಾಶ್ ಸರ್ ಅಂತ ಹೇಳ್ತಾ ಇದ್ದಾರೆ. ಕಾಶ್ಮೀರ ಕ್ಲೈಮೇಟ್ ಹೇಗಿದೆ?
ಪ್ರಕಾಶ ಸರ್ ಅವರೇ, ಕಾಶ್ಮೀರನ ಕಾಶ್ಮೀರದಲ್ಲಿ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿ, ಅಲ್ಲಿನ ವಾತಾವರಣ ಹೇಗಿದೆ ಅಂತ ಒಮ್ಮೆ ಹೇಳ್ತೀರಾ ಪ್ರಕಾಶ ಸರ್ ಅಂತ ಕೇಳ್ತಾ ಇದ್ದಾರೆ ನಮ್ಮ ಕ್ರಿಯೇಟೆಕ್ ಅಂತ. ನನಗೆ ದೊಂಡೆಯಲ್ಲಿ ಪಸೆ ಇಲ್ಲ ಮಾರ್ರೆ. ತೆರೆಯೋ ಗಿವಿಯನ್ ಓಲ್ಡ್ ಸಾಂಗ್ ನನಗೆ ಬರೋದಿಲ್ಲ. ನಿನಗೆ ಬರೋದಿಲ್ಲ ಅಂದರೆ ಪರವಾಗಿಲ್ಲ, ಓಲ್ಡ್ ಬೇಡ. ಈಗ ಇದು ಹಾಕು, ನೀವು ಹಾಕು, ಗೊತ್ತಿದ್ರೆ ಹೇಳ್ತೇನೆ ಆಯಿತಾ. TV17 ನ್ಯೂ ಸಾಂಗ್ ಹಾಕು, ನಾನು ಗೊತ್ತಿದ್ರೆ ಹೇಳ್ತೇನೆ. ಓಲ್ಡ್ ಸಾಂಗ್ ಇಸ್ ನಾಟ್ ಅಲೌಡ್ ಟು ಲೈವ್. ಹೌದಾ? ನನಗೆ ಗೊತ್ತಿಲ್ಲ ಮಾರ್ರೆ. ಹೌದಾ ಕಿರಣ್ ಬ್ರೋ, ಸತ್ಯನಾ? ಲೈಫ್ ವಿತ್ ರಂಜು ಅವರು ಚಪ್ಪಾಳೆ ತಟ್ತಾ ಇದ್ದಾರೆ. ಥ್ಯಾಂಕ್ ಯು ರಂಜು ಅವರೇ, ಥ್ಯಾಂಕ್ ಯು ಸೋ ಮಚ್. ಬೇಡುವೆನು ವರವನ್ನು ಕೊಡಿತಾಯೆ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಅತ್ತೆ ವನಸಾಣ ಅಂತ ಕೇಳ್ತಾ ಇದ್ದಾರೆ. ವನಸ ಆಗಲಿಲ್ಲ 17. ವನಸ ಮಧ್ಯಾಹ್ನ ಮಾಡೋದು ನಾನು, ಈಗ ತಿಂಡಿ ತಿನ್ನೋದು. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆರ್ ಕೆ ಅವರು. ಹೌದು ಆರ್ ಕೆ ಅವರೇ, ನಿಜವಾಗ್ಲೂ ಓಲ್ಡ್ ಇಸ್ ಗೋಲ್ಡ್ ಅಲ್ವಾ. ಓಲ್ಡ್ ಪದ್ಯಕ್ಕೆ ಅರ್ಥ ಇರುವಷ್ಟು ಅರ್ಥ ಈಗ ಹೊಸ ಪದ್ಯಕ್ಕೆ ಇಲ್ಲ, ಹಾಗೆ ಆಗಿದೆ ಅಲ್ಲ. ಲಾ 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 ಲಾ. ಅದು ಯಾವ ಪದ್ಯ ಅಂತ ಹೇಳು ನೋಡುವ. 17 ಬೇಡಬೇಡಿ ಚಾವನ್ನು ಕೊಡ್ತಾ ಇದ್ದೀನಿ. ವಾವ್ ಸೂಪರ್ ಅನಿಲನ ಎಂಚ ಒಂಜಿ ಲೈನ್ಸ್ ಕ್ರಿಯೇಟ್ ಮಲ್ಪೋರತೆ. ಬೇಡುವೆನು ಚಾವನ್ನು ಕೊಡುತ್ತಾಯಿ ತಿಂಡಿಯನು, ನಾನೆಲ್ಲಿ ದೋಸೆ ಮಾಡಿದೆ. ಪಿ ಗೌಶಿಕ್ ಯಾದವ್ ಹಾಯ್ ಅಂತ ಹೇಳ್ತಾ ಇದ್ರೆ. ಹಾಯ್ ಗೌಶಿಕ್ ಯಾದವ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಲೈಕ್ ಕೊಡಿ, ಲೈಕ್ ಕೊಟ್ಟು ಲೈಕ್ ದೀಜಿಯೇ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ. ಯಾದವ್ ಅವರು ಲೈಕ್ ಡನ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಯಾದವ್ ಜಿ, ಥ್ಯಾಂಕ್ ಯು ಸೋ ಮಚ್. ಕಿರಣ್ ಕುಮಾರ್ ಹಿಂದೂ ಲಾಲಾ ಆದಮೇಲೆ ಹೇಳಿ ಸಾಂಗ್ ಲೈವ್. ಅಯ್ಯೋ, ನಾನು ನಿಮ್ಮ ಹತ್ರ ಕೇಳುದ ಲಾಲಾ ಲಾಲಾ ಆದಮೇಲೆ ಎಂತ ಸಾಂಗ್ ಅಂತ. ಅದು ನನಗೆ ಅಷ್ಟೇ ಬರೋದು ಲಾಲಾ ಲಾಲಾ. ಎಂತ ಹೇಳಿದಾಗ ನಾನು ಆತೆ ಬರ್ತೀನಿ ಎಂಕಲ ಓ ಸಾಂಗ್ ಅಂತ ಗೊತ್ತಾಗ್ಜಿ. ಕಾಫಿ ಕುಡಿದ್ರಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಘೋಷಿಕ್ ಅವರು. ಕಾಫಿ ಕುಡಿದೆವು ನಾವು, ನೀವು ಕುಡಿದ್ರಾ? ಘೋಷಿಕ್ ಅವರೇ, ಕಾಫಿ ಕುಡಿದ್ರಾ, ತಿಂಡಿ ತಿಂದ್ರಾ, ಏನು ಕುಡಿದ್ರಿ, ಏನು ತಿಂದ್ರಿ ಅಂತ ಹೇಳುವಂಥವರಾಗಿ. ಮತ್ತು ಘೋಷಿಕ್ ಅವರೇ, ನಿಮ್ಮದು ಚಾನಲ್ ಉಂಟಾ? ಹುಡುಗಿರಿಗೆ ರಜಾ, ನಾನು ಹುಡುಗರಿಗೆ ಕದೀಮ ಕಳ್ಳ. ನಾನು ಅದು ಗೊತ್ತಿಲ್ಲವ ರಾಜ. ಹುಡುಗಿರಿಗೆ ರಾಜ, ಹುಡುಗಿರಿಗೆ ರಾಜ ನಾನು, ಹುಡುಗರಿಗೆ ಕದೀಮ ಕಳ್ಳ ನಾನು, ಅಷ್ಟೇ ಬರೋದು. ನಿಮ್ಮದು ಟಿಫಿನ್ ಆಗಿದೆ? ಹೌದೌದು ಆಗಿದೆ, ನಂದಾಗಿದೆ. ಅಲ್ಲ ಟಿಫಿನ ಮಾಡಿಟ್ಟಿದ್ದೇನೆ, ತಿನ್ನಲಿಲ್ಲವ, ಇನ್ನು ಮತ್ತೆ ತಿಂತೇನೆ. ಯಾದವ್ ಅವರೇ, ನಾನು ಈಗ ತಿನ್ನಲಿಲ್ಲ ಟಿಫಿನು, ಮತ್ತೆ ತಿನ್ನೋದು. ಈಗ ಚಟ್ನಿ ಮಾಡಬೇಕಲ್ಲ ಟಿಫಿನಿಗೆ, ಅದು ದೋಸೆಗೆ ಒಂದು ಚಟ್ನಿ ಬೇಕು. ಚಟ್ನಿ ಮಾಡಿದರೆ ಸ್ವಲ್ಪ ಲೇಟ್ ಆಗ್ತದೆ, ಅದಕ್ಕೆ ನಾನು ಫಸ್ಟ್ ಲೈವ್ಗೆ ಬಂದದ್ದು. ಮತ್ತೆ ಚಟ್ನಿ ಮಾಡಿ ದೋಸೆಯನ್ನು ತಿನ್ನೋದು, ಆಯಿತಾ? TV9 ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ನಿಜವಾಗ್ಲೂ TV17 ಬಯಸಿದ್ದೆಲ್ಲ ಬಾಳಲಿ ಸಿಗುವುದೇ ಇಲ್ಲ. ನಾನು ಹೇಳೋ ಪ್ರಕಾರ ಯಾವುದು ಸಿಗಲಿಲ್ಲ, ಸತ್ಯ. ಸುಮ್ಮನೆ ನಾವು ಬಯಸುವುದು ಮಾತ್ರ, ಸಿಗುವುದಿಲ್ಲ ಯಾವುದು ಕೂಡ. TV9 ಅತ್ತಿ 80 ನನಗೆ ಅವರು TV9 ಅಲ್ವಾ 17 ನಾನು ನಿನ್ನನ್ನು TV9 ಅಂತ ಹೇಳ್ತೇನೆ, ಆಯಿತಾ? ಇಲ್ಲದಿದ್ದರೆ 17 ಹೇಳ್ಬೇಕಲ್ಲ. ಬೇಡ 9 ಸಹ ನನಗೆ TV9 ಸುಲಭ ಆಗ್ತದೆಯಾ? ಅದೇ ಯಾರಿಗೆ TV9 ಯಾವ 17 ಬೊಚ್ಚಿ.
ಡ್ರ್ಯಾಗನ್ ಡ್ರಾಯ್ಡ್ ಅಂತ ಬಂದರು. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಡ್ರ್ಯಾಗನ್ ಡ್ರಾಯ್ಡ್. ವೆಲ್ಕಮ್ ಟು ಮೈ ಲೈವ್. ಚಾನಲ್ ಇದೆಯಾ ಡ್ರ್ಯಾಗನ್ ಡ್ರಾಯ್ಡ್ ಅವರೇ? ಇವರಿಗೆ ಚಾನಲ್ ಇದೆಯಾ? ನಮ್ಮದು ಗೋಸಿಕ್ ಯಾದವ್ ಅವರಿಗೆ ಚಾನಲ್ ಇದೆಯಾ? ಗೋಶಿಕ್ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಡ್ರ್ಯಾಗನ್ ಡ್ರಾಯ್ಡ್. ಈರು ಯಕ್ಷಗಾನ ಉಳ್ಳಾರು ತೋಜುನು ಲೈವ್ ಓನರ್ ಅಂದಿ ನಾನು ಯಕ್ಷಗಾನ ತೂದು ಬೈದೆ. ಯಕ್ಷಗಾನ ಇಜ್ಜಿ ಯಾಕೆ ಆ ಯಕ್ಷಗಾನ? ನನಗೆ ಯಕ್ಷಗಾನದ ಒಂದು ಬರುವುದಿಲ್ಲ ಮಾರ್ರೆ. ಯಕ್ಷಗಾನದ ಎಲ್ಲಿ ಯಕ್ಷಗಾನದಲ್ಲಿದ್ದೀರಿ? ಯಾವ ಯಕ್ಷಗಾನದಲ್ಲಿ ಇಲ್ಲ ನಾನು. ನಮ್ಮ ಸ್ವಾತಿ ಲಾಗರ್ ಅವರು ಬಂದರು. ಹಾಯ್ ಅಂತ ಹೇಳ್ತಾ ಇದ್ರೆ ಹಾಯ್ ಸ್ವಾತಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ಸ್ವಾತಿ ಸಿಸ್ ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ಏನು ಕುಡಿದ್ರಿ, ಏನು ತಿಂದ್ರಿ ಅಂತ ಹೇಳುವಂಥವರಾಗಿ ನಮ್ಮ ಪೂರ್ಣಿಮಾ ಪ್ರಶಾಂತ್ ತುಳುಲೋಗರ್ ಬರ್ತೀರ. ಹಾಯ್ ಸಂಗೀತಕ್ಕ ಬಂದುಳ್ಳೇರು. ಹಾಯ್ ಪೂರ್ಣಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ವೆಲ್ಕಮ್ ಟು ಮೈ ಲೈವ್. ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸ್ವಾತಿ ಸಿಸ್, ಥ್ಯಾಂಕ್ ಯು. ರಂಜು ಅವರು ಪದೇ ಪದೇ ಸಪೋರ್ಟಿಂಗಲ್ಲಿದ್ದಾರೆ. ನಮಗೆ ಏನಾದರೂ ತಿನ್ಲಿಕ್ಕೆ ಕೊಡ್ತಾ ಇದ್ದಾರೆ. ಓಕೆ, ನನ್ನ ಆಣೆ ನನ್ನ ಮಾತು ಸುಳ್ಳಲು. ನನ್ನ ಆಣೆ ನನ್ನ ಅದು ಪದ್ಯ ಅದರದೆಯಾ? ಚಲಿಸುವ ಕಾಲವು ಗಳಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ನನ್ನಲ್ಲಿ. ನಿನ್ನೆಯೂ ನಾಳೆಯೂ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ. ಅದು ಸಾಂಗ್ ಅಲ್ಲ ಇದು? ಓ ನನ್ನ ಆಣೆ ನನ್ನ ಮಾತು ಸುಳ್ಳಲ್ಲ. ಓ ನನ್ನ ಆಣೆ ನನ್ನ ಮಾತು ಸುಳ್ಳಲ್ಲ ಅದರದಲ್ಲ, ಸುದೀಪ್ ಸರ್ದಲ್ಲ. ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಲೈವ್ ಮುಂದೆ ಸಾಗಲಿ ಬಯಸಿದ ಮೋನೋ ಚಾನಲ್. ಹೌದು ಅನಿಲ್ ಅಣ್ಣ, ಮೋನೋ ಚಾನಲ್ ಬೇಗ ಆದರೆ ಟೆನ್ಷನ್ ಇಲ್ಲ. ಯಾವಾಗ ಅದು ಬೇಗ ಆಗ್ಲಿಕ್ಕಿಲ್ಲ ಮಾರ್ರೆ. ಅವು ಏತ್ ವರ್ಷ ಪೋಪುಣದ ಅದನ್ನ ನಮ್ಮ ಅಂತ ಎಂಕ್ಳು ಬರ ಒಂದೊಂದು ಗಂಟೆ ಬಂದ್ಬಿಡತ್ತೆ. ಏತ್ ದಿಕ್ಕುಣು ಆಚೆವರು. ಗೋಶಿಕ್ಡ್ ಚಾನಲ್ ಇದೆ ಅತ್ತೆ. ಓಕೆ, ಅವರಿಗೆ ಕೊಟ್ಟಿದ್ದೇನೆ, ಅವರು ಹೋದ್ರ ಅಂತ. TV ವಿಲೇಜ್ ಹೋಮ್ ಟೂರ್ ಅವರು TV17 ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ನೋಡಿ. ವಿಲೇಜ್ ಹೋಮ್ ಟೂರ್ ಅವರು ಗಿಫ್ಟ್. ಇದು ಯಾರು? ಬ್ಲ್ಯಾಕ್ ಬಾಕ್ಸ್. ಹಾಯ್ 19 ಲೈಕ್ ಅಂತೇಳಿ. ಥ್ಯಾಂಕ್ ಯು ಬ್ಲ್ಯಾಕ್ ಬಾಸ್ ಅವರೇ. 17G ಹಾಯ್. TV17 ನಿಮಗೆ ಗುರ್ತುಂಟಾ? ಬ್ಲ್ಯಾಕ್ ಬಾಕ್ಸ್ ಅವರದು ಬ್ಲ್ಯಾಕ್ ಹಾಯ್ ಗುರ್ತುಂಟಾ? ಚಾನಲ್ ಉಂಟು ಅವರದು, ಬ್ಲ್ಯಾಕ್ ಬಾಕ್ಸ್ ಅವರದು. TV17 ವಿಲೇಜ್ ಆಲ್ರೆಡಿ ಕನೆಕ್ಟೆಡ್ ಅಂತ ಹೇಳಿದೆ. ಎನ್ನ ರಡ್ಡು ದಿನಟ್ಟು ಆತಂಡಿ ಏತಾತು ನನ್ನ ರಡ್ಡು ದಿನೊಟ್ಟು ಪಲ್ಲೆ ಎಂಕಲ್ಲ ಒಂದು 3 ಡಿಜಿಟ್ ಇರದೆ ಪೋಪುಜಿ ಮಾರ್ರೆ ನಲ್ಲ ದುಂಪೋಪುಜಿ ಇರ್ನ ಏತಾತಂಡು ರಡ್ಡು ದಿನೊಟ್ಟು ಸ್ಟಾರ್ಟ್ ಆತನ ಎಂಗಲ 3 ಡಿಜಿಟ್ ದೇ ದುಂಬು ಪೋಪುಜಿ ಸ್ಟಾರ್ಟಿಂಗ್ ಸ್ಟೇಜ್ ಡೇ ಉಂಡು ಮಾರ್ರೆ. ಸೂಪರ್ ಐಡಿ ಬ್ಲ್ಯಾಕ್ ಅಲ್ವಾ 17 ಅವರದ್ದು ಚಾನಲ್ ಉಂಟಾ ಬ್ಲ್ಯಾಕ್? ನಿಮಗೆ ಗೊತ್ತುಂಟಾ? ಸಪೋರ್ಟ್ ಐಡಿಯಾ? ಓಕೆ ಸಪೋರ್ಟ್ ಐಡಿ. ಓಕೆ ಸಪೋರ್ ಅಂತ ಹೇಳ್ತಾರೆ. ಅಲ್ಲಿ ಟೀ ಎಲ್ಲಿ ಹೋಯ್ತಾ? ಅದು ಸೂಪರ್ ಆಗಿ ಕಾಣ್ತು ನನಗೆ. ಸಪೋರ್ಟ್ ಐಡಿಯಾ. ಓಕೆ ಸಪೋರ್ಟ್ ಮಾಡಿ. ಬ್ಲ್ಯಾಕ್ ಬಾಕ್ಸ್ ವೆಲ್ಕಮ್ ಟು ಮೈ ಲೈವ್. ಎಲ್ಲಿಗೆ ಓಡ್ತಾ ಇದ್ದೀರಾ ನೀವು ಬ್ಲ್ಯಾಕ್ ಬಾಕ್ಸ್ ಅವರೇ? ಕನ್ನಡ ಬರ್ತದಾ? ಸಪೋರ್ಟ್ ಐಡಿಯಾ ಅಂತ ಹೇಳ್ತಿದ್ದೀರಾ? ಎಲ್ಲರಿಗೂ ಸಪೋರ್ಟ್ ಮಾಡಿ. TV17 ರೋಲ್ ನಂಬರ್ ಎಷ್ಟು ನಿಮ್ಮದು? 15ನಾ? ನೀನ್ ಚಂದಾನೆ ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ, ಚಂದ್ರಮಗು ನಿನ್ನಂದ ಚಂದಾನೆ, ಬೋರ್ಗರೆವಾ ನಿನ್ ಪ್ರೀತಿ ಚಂದಾನೆ, ನೀನಿದ್ದರೆ ಈ ಬಾಳೆ ಚಂದಾನೆ. TV9 ಸೂಪರ್ ಅಂತ ಹೇಳಿದೆ. ಸಪೋರ್ಟ್ ಐಡಿ. ಮತ್ತೆ 17 ಟೀನಾ ಕಾಗೆ ಎತ್ಕೊಂಡು ಹೋಯ್ತು. ಹೌದು ಕಾಗೆಯನ್ನು ಸಾಕಿದ್ದೆ ಎತ್ಕೊಂಡು ಹೋಗ್ಲಿಕ್ಕೆ. 2 ಮಿನಿಟ್ಸ್ ಬರ್ತೇನೆ. ಆವಲ್ಲ ನಾವು ಮಲೆ ಜಿತ್ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನೊಂದು 10 20 ನಿಮಿಷ ಒಳ್ಳೆ ಆತೆ. ರೋಲ್ ನಂಬರ್ ಮರೆತು ಬಿಟ್ಟಿದ್ಯಾ ಮಲ್ಲಜ್ಜಿ?
ಸಂಜೆ ಸಿಸ್ ಬಂದರು ಲೈಕ್ ಡನ್ ಅಂತ ಹೇಳಿ ಥ್ಯಾಂಕ್ ಯು. ನೈಸ್ ಸಿಂಗಿಂಗ್ ಅಂತ ಹೇಳ್ತಾರೆ ನಮ್ಮ ರಂಗನ್ ರಾಯ್ಡ್ ಅವರು. ರಂಗನ್ ರಾಯ್ಡ್ ಅವರು ನಿಮಗೆ ಚಾನಲ್ ಇದೆಯಾ? ತುಳು ಥ್ಯಾಂಕ್ ಯು ಸೋ ಮಚ್. ದಾದ ಸಂಗೀತ, ದಾದ ತಿಂಡಿ ಸಂಗೀತಕ್ಕ ತಿಂಡಿ ದೋಸೆ ನೀರು ದೋಸೆ ನಮಗೆ. ಸಂಧ್ಯಾ ಅತ್ತೆ ಹ್ಯಾಪಿ ಬರ್ತ್ಡೇ. ಇನ್ನೂ ಹ್ಯಾಪಿ ಬರ್ತ್ಡೇ ಸ್ಟಾರ್ಟ್ ಆಯಿತು ಮಾರ್ರೆ. ಸೂಪರ್ ವಾಯ್ಸ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಅವರೇ. ಥ್ಯಾಂಕ್ ಯು ಟಿ ವಿ ಅಂತ ಹೇಳ್ತಾ ಇದ್ದಾರೆ. ಟೀಚರ್ ನನಗೆ ಅವನು ಮಕ್ಕರ್ ಮಾಡೋದು ನೋಡಿ. ಯಾರು ವಾಸ್ತವ ನಿಮಗೆ ಮಕ್ಕರ್ ಮಾಡೋದು? ವಾಸ್ತವ ಅವರೇ ವೆಲ್ಕಮ್ ಟು ಮೈ ಲೈವ್. ಕಾಫಿ ಆಯಿತಾ, ತಿಂಡಿ ಆಯಿತಾ, ಏನು ಕುಡಿದ್ರಿ, ಏನು ತಿಂದ್ರಿ ಅಂತ ಹೇಳುವಂಥವರಾಗಿ ವಾಸ್ತವ ಅವರೇ. ವಿಶ್ ಯು ಹ್ಯಾಪಿ ಬರ್ತ್ಡೇ ಸಂಧ್ಯಾ ಅವರೇ. ಎಂತ ಕಿರಣ್ ಅವರೇ, ಕಿರಣ್ ಅವರ ಬರ್ತ್ಡೇ ಅಲ್ಲವ ಸಂಜಾನದ ಇವತ್ತು, ಅವಳು ಮಲಯಾಳದಲ್ಲಿ ಬರ್ತ್ಡೇ ಅವಳದು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಸಂಧ್ಯಾ. ರಂಗನ್ ಅವರದ್ದು ಒಂದು ವಿಡಿಯೋ ಇದೆ ಅಷ್ಟೇ, ಹೌದಾ? ಓಕೆ ಅವರು ಬ್ಲೂ ಕೇಳಲಿಲ್ಲಪ್ಪ ರಂಗನ್ ಅವರೇ. ನಾನು ಆಗದಿಂದ ಕೇಳ್ತಾ ಇದ್ದೇನೆ ರಂಗನ್ ಅವರೇ ಚಾನಲ್ ಉಂಟಂತ. ಅವರು ಬ್ಲೂ ಕೇಳಲಿಲ್ಲ, ಕೊಡುವ ಬ್ಲೂ ಕೇಳಲಿಲ್ಲ ಅವರು. ನೀವು ಕನೆಕ್ಟ್ ಆದ್ರೆ ಅವರಿಗೆ, ರಂಗನ್ ಅವರಿಗೆ. ಸ್ವಾತಿ ಲಾಗರ್ ಸೂಪರ್ ಪಣದಲ್ಲಿ. ಥ್ಯಾಂಕ್ ಯು ಸ್ವಾತಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ದಾದ ತಿನ್ನರೆ ಸ್ವಾತಿ ಸಿಸ್ ಇರೇಗ. ಎಸ್ ಐ ಡೂ ಶಾರ್ಟ್ಸ್. ಓಕೆ ರಂಗನ್ ಡ್ರಾಯ್ಡ್ ಆಪ್ಕೋ ನಿಮಗೆ ಬ್ಲೂ ಕೊಟ್ಟಿದ್ದೇನೆ ಆಯಿತಾ. ಬರ್ಸ ಬತ್ತಿಜೆ ನಿಕ್ಲೆ ನಾವು ಊರಿಗೆ ಒಬ್ಬ ದೇವರ ಎಂಚಿನ ಬರ್ಸದ. ಅದೇ ಗಾಳಿ ಎಂಚಿನ ಗೊತ್ತುಂಡೆ, ಎಂಚಿನ ಗಾಳಿ ಆನ್ ಬಾಗಿಲ್ಬಾರ್ದು ಉಳ ಕುಲ್ಲಿನಿ ಗಾಳಿ ಬರ್ಸಾಗಿ. ಭಾರಿ ಬರ್ಸ ಆಂಡ ಒಂತೆ ಪೊರ್ತು ಮಾತ್ರ ಗಾಳಿ ಪೂರ ಬರ್ಸನ್ ರಟ್ಟ ಒಂದು ಪೋಯಿನತೆ ಬರ್ಸ ಬೈದೋಡು ಅಂತ ಅಪ್ಪ ಒಂತೆ ಚೂರು ತಂಡ ಆಡಲಾತು. ಸೂಪರ್ ಪಣಂದುಲ್ಲೇರು. ವಿಶ್ ಯು ಹ್ಯಾಪಿ ಬರ್ತ್ಡೇ ಸಂಧ್ಯಾ ಅವರೇ. ಆಲ್ ಡೇಸ್ ಹ್ಯಾಪಿ ಡೇಸ್ ಆ್ಯಂಡ್ ಸಕ್ಸಸ್ಫುಲ್ ಲೈಫ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಿರಣ್ ಅವರು. ಥ್ಯಾಂಕ್ ಯು ಕಿರಣ್ ಅವರೇ, ನಿಮ್ಮ ಈ ಮೆಸೇಜ್ಗೆ ಈ ಲೈನ್ಸ್ ಸೂಪರ್ ಇದೆ. ಥ್ಯಾಂಕ್ ಯು ಸೋ ಮಚ್. ವಾವ್, ಬೆಳಗಿನ ತಂಪಾದ ವಾತಾವರಣದಲ್ಲಿ ರೌಂಡ್ ಆದ ಇಡ್ಲಿಯನ್ನು ತಿಂದಿರುವೆ. ಹೌದಾ? ಎಂತ ಟಿಫಿನ್ ಮಾಡಿದ್ದೀರಾ ನೀವು? ರೌಂಡ್ ಹೇಳಿದೆ ಕೂಡಲೇ ತಿಂದಾಗೆ ಆಯ್ತದು. ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬರ್ಸ ಆದರೆ ಏನು? ಹೌದು, ಬರ್ಸದಲ್ಲಿ ಬರ್ಸ ಆದರೆ ಏನ? ಬಸ್ ಎಂತ ಸ್ಪೆಲ್ಲಿಂಗ್ ಮಿಸ್ಟೇಕಾ? 17. ಥ್ಯಾಂಕ್ ಯು ಮಹಾಪ್ರಭು. ನೀವು ನಾನೇನಂದರೆ ಪ್ರಜೆಗಳೇ, ನಾನು ಬೆಳಿಗ್ಗೆ ದೋಸೆಯನ್ನು ಮಾಡಿದ್ದೇನೆ. ಚಟ್ನಿ ಇಲ್ಲದ ಕಾರಣ ದೋಸೆಯನ್ನು ಹಾಗೆಯೇ ಇಟ್ಟಿರುವೆ. ಮತ್ತೆ ಚಟ್ನಿ ಮಾಡಿ ತಿನ್ನುವಂಥವಳಾಗುತ್ತೇವೆ ನಾನು. ಓಕೆ, ಹಾಯ್ ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ನಮ್ಮದು ಅನಿಲ್ ಸುವರ್ಣ. ಎಂಕ್ಲನ ಊರುಡು ಮಸ್ತ್ ಗಾಳಿ ಅಂದು ಮೂಲ ಗಾಳಿ ಇತ್ತನೆ ಯಾನ್ ಪನಿ ಬಕ ನಿಕಲ ಊರಿಗೆ ಪೋಡಂದು ಎಂಕಲ ಊರುಡು ಯಾವ ಗಾಳಿ ಬತ್ತಿನ ಅಂದು ಕಡಪುರ್ ನಿಕಲ ಅಂಚಿ ಪೋಡಂದು ಗಾಳಿ ಪಂಡೆ ಅಕ್ಕಲಂಚಿ ಪೋದು ಬಲೆ ಅಂಚೆ ನಿಕಲ ಊರುಡು ಕೂಡ ಮಸ್ತ್ ಗಾಳಿ ಬತ್ತಿನ ತೋಜೋಡು. ಚಾಪರಿಯರ ತಿಂಡಿ ತಿಂತಂದ್ರ ಯಾನಕ್ಕೇನೊಲಿಯ ಈರುವರ ಪನೊಲಿಯ ಅಂದ ಅನಿಲನ್ನ ಪನೊಲಿ. ಬರ್ಸ ಅಂದರೆ ಮಳೆ ಅಲ್ಲ. ಹೌದೌದು, ಬರ್ಸ ಅಂದರೆ ಮಳೆ. ಬಾರಿಶ್ ಪನ್ಪೇರು ಬಕ ರೇಯಿಲ್ಲ ಮನ್ಪೇರು ರೇಯಿಲ್ಲ ಬರ್ಸಗ್. ಬರ್ಸ ಕನ್ನಡದಲ್ಲಿ ಹೇಳಿ ನೀವು. ಮಳೆ ಬಂದ ಕಾರಣ ಸ್ಕೂಲಿಗೆ ರಜೆಯನ್ನು ಘೋಷಿಸಲಾಗಿದೆ. ಸಿಂಪಲ್ ಅವರು 4 ದಿನದಿಂದ ಬರಲಿಲ್ಲ. ಸಿಂಪಲ್ ದಾನೆ ಬರ್ಪುಜೀರನ್ನು ಗೊತ್ತು ಜುದೇ ಅನಿಲನ್ನ. ಸಿಂಪಲ್ ಇಜ್ಜರೆ ಬೇತಲಯೋಡು ದಾನೆ ಬರ್ಪುಜೀರಿಯೇ ಏರ್ಲ ಪಂತಜಿರ ತೆನ್ನಲಯೋ ಪೋಚಿನ್ ಪಾಪನ ದಾದನ ಹುಷಾರಿಜ್ಜ ದಾದನ ಗೊತ್ತು ಪಾಪುಜಿ ಹೊಸತ್ತು. ಓಕೆ ವಾಸ್ತವ್ ಥ್ಯಾಂಕ್ ಯು. ಎಂತ ಮಾರ್ರೆ ವಾಸ್ತವ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. होने मन बात ही बावरा है दूजा सा है कोई एक तरह दूजा सा है कोई एक तरह. ಅತ್ತೆ ಬಾಯ್. ಓಕೆ 17 ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ TV 17. ಓಕೆ ಬಾಯ್. ಸಂಜೆ 5 ಗಂಟೆಗೆ ಲೈವ್ ಉಂಟು, ಪುರ್ಸೋತಿದ್ರೆ ಬನ್ನಿ ಆಯಿತಾ. ಯಾರೆಲ್ಲ ಟೈಮ್ ಇದ್ದರೆ 5 ಗಂಟೆಗೆ ಬಂದು ಲೈವ್ ಅಟೆಂಡ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ ನಮಗೆ.
ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮಯಿ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ವರ್ಷ ಮಳೆ ಕನ್ನಡ ಅನುವಾದ ತುಳು ಭಾಷೆಯಲ್ಲಿ ಬರ್ಸ. ಹೌದೌದು, ವರ್ಷ ಅಂದರೆ ಮಳೆ ಬರ್ತ. ಸರಿ ಸರಿ, ಕನ್ನಡ ಅನುವಾದ ತುಳು ಭಾಷೆಯಲ್ಲಿ ಬರ್ಸ ಅಂದ್. ಅವೇ ಗಾಳಿ ಪಂಡ ಸಂಗೀತಕ್ಕ ಕಡ್ಡಿ ಪುಡಿಸಿ ಕಡಪುಡ್ಸಿ ಪುಣ್ಯ ಅನ್ನಂದು ಪಂಡತೆವು ಯಾನ್ ಪನಿಯೇ ಎನ್ನ ಪುದರ್ ಪಲ್ಲೆ ಅವ್ರು పోతుంದು ಗಾಳಿಡ ಪುದರ್ ಪಲ್ಲೆ ಯಾನ್ ಕಡಪುರ್ನಿಂದು ಅಪ್ಪ ಕೊಂಚ ಅಕ್ಲಿ ಮರ್ಯಾದೆ ಕೊಡ್ತಿರತ್ತೆ ಅವನು ಎನ್ನ ಪುದರ್ ಪನಿ ಬೇಟಿಗೆ. ವರ್ಷ ಬರುವಂತಾಗಲಿ, ಭೂಮಿ ತಂಪಾಗಲಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನಿಲನ್ನ. ವರ್ಷ ನಿನ್ನೆ ಬಂದು ಹೋಗಿದೆ ಅನಿಲನ್ನ, ಭೂಮಿ ತಂಪಾಗ್ಲಿಲ್ಲ, ಭೂಮಿ ಇನ್ನೂ ಕೂಡ ಸುಡುತ್ತಿದೆ, ಇಲ್ಲಿ ಬೆಗರ ಹರಿತಾ ಇದೆ. ಯಾನ್ ಎಣ್ಣೆ ಅವು ಗಾಳಿ ಪನ್ಪುಜ ನೆನ್ನೆ ಪುದರ್ ಪನ್ಲಿ ಪಂಡತೆ ಅಲ್ಲ ಪುದರ್. ಸಂದೇಶರ ಟಿವಿ ಬಾಯ್, ಟಿವಿ ಪೋಯಿರ್ದೆ, ಟಿವಿ ಹೋಗಿ ಆಯ್ತು. ನೀ ಬಂದು ನಿಂತಾಗ ನಿಂತು, ನೀ ನಕ್ಕಾಗ ನಕ್ಕು, ನೀ ಸೆಳೆದಾಗ ಸೋತೆ ನಾನಾಗ. ಹನಿ ಹನಿ ಇಬ್ಬನಿಗೆ ನಿನ್ನ ಭಾಷೆ ಕಲಿಯುವ ಆಸೆ. ಬರ್ತ್ಡೇ ವಿಶ್ ಮಲ್ತೇರು, ಥ್ಯಾಂಕ್ ಯು ಪನೊಂದುಲ್ಲೆ ಸಂಧ್ಯಾ ಸಿಸ್. ನನಗೆ ಪುರ್ಸೊತ್ತಿಲ್ಲ ಅಂದೆ ಅನಿಲಣ್ಣ. ಓಕೆ ಓಕೆ ಬಾಯ್ ಅನಿಲಣ್ಣ, ಪೋದ್ ಬರ್ಪಾರ ಬೇಲೆಂಡೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅನಿಲಣ್ಣ. ಇತ್ತು ಪೊಟ್ಟು ಸಪೋರ್ಟ್ ಮಾಡ್ತೀನಿ. ಪೂರ್ಣಿಮಾ ಪ್ರಶಾಂತ್ ಅವರು ನೆಗಡ್ತಾ ಇದ್ದಾರೆ. ಏನಾಯ್ತು ಪೂರ್ಣಿಮಾ ಅವರೇ, ಎಂತ ವಿಷಯ ನೆಗಡ್ತಾ ಇದ್ದೀರಾ? ಏನಾಯ್ತು ನಮ್ಗೆ ಹೇಳುವಂತವರಾಗಿ ನೀವು. ನಾವು ಕೂಡ ನೆಗಡ್ತೇವೆ. ಸ್ವಾಮಿ ಎಂ ಹಾಯ್ ಅಂತ ಹೇಳಿದ್ದಾರೆ. ಹಾಯ್ ಸ್ವಾಮಿ ಅವರೇ, ವೆಲ್ಕಮ್ ಟು ಮೈ ಲೈವ್. ಪಿನ್ ಮಾಡಿ ಎಂತ ಸಂಧ್ಯಾ, ಈಗ ಪಿನ್ ಮಾಡುದು ಎಂತ? ನಾನೀಗ ಹೋಗುದು ಸಂಧ್ಯಾ. ಇದು ಯಾರು ಪ್ರಾಬ್ಲಮ್ ಅದೇ? ಮಳೆ ಬಂದರೆ 1 ವಾರ ಬರಬೇಕು ಅನಿಲ್ ಬ್ರೋ. ಯಾಕೆಂದರೆ 1-2 ಬಂದು ಹೋದರೆ ಅಡಿಕೆ ತೋಟಕ್ಕೆ ತುಂಬ ಪ್ರಾಬ್ಲಮ್ ಇದೆ. ಈ ವರ್ಷ ಎಲ್ಲರಿಗೂ ಫಸಲು ಕಡಿಮೆ. ನೆಕ್ಸ್ಟ್ ವರ್ಷ ಆದರೂ ಆಗಲಿ, ನಮಗೇನು ಈ ವರ್ಷ ಕಡಿಮೆ. ಹೌದಾ? ಹೌದೌದು, ಮಳೆ ಬಂದರೆ ಈಗ ಎಲ್ಲ ಕಡೆಯಲ್ಲಿ ಫಸಲು ಆಗ್ತಾ ಇದೆಲ್ಲ. ಮಳೆ ಬಂದರೆ ಇದು ಮಾವಿನ ಇದಕ್ಕೆ ಕೂಡ ಕಷ್ಟವೇ, ಒಟ್ರಾಸಿ ಮಳೆ ಬಂದರೆ. ಪ್ಲೀಸ್. ಮಾಡಿದ್ದೀನಿ, ಪಿನ್ ಮಾಡಿದ್ದೀನಿ. ಯಾನ್ ಇಜ್ಜಿಯ ಒಡೆ ಪೋತದೆ ಶಾಲೆ ಪೋತಾನಾ? ರಿಸಲ್ಟ್ ಆತೈನಿ. ಓಕೆ ಓಕೆ, ಪಿನ್ ಮಾಡಿದ್ದೇನೆ. ನೀನು ಜೋರು ಇಡಬೇಡವ ಅಲ್ಲಿ, ನನ್ನ ವಾಯ್ಸೆಲ್ಲ ಕೇಳ್ತದೆ ಶಾಲೆಯಲ್ಲಿ ಮತ್ತೆ, ಆಯ್ತಾ? ಅದು ನಾವು ಕಲಿತ ಶಾಲೆ ಅಲ್ವಾ ಸಂಧ್ಯಾ, ಅಲ್ಲಿ ಜೋರು ಇಡಬೇಡ. ಬೋಂದಲ್ಲ. ಓಕೆ ಓಕೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ. ಸಂಧ್ಯಾ ಇಂಕ ಐಸ್ ಕ್ರೀಮ್ ಬೋಡ್ದೆ ಬೇತೆ ಕಣ, ಅವು ಕಪ್ಪು ಬಿಡ್ಚಿ ಕಾರ್ನೆಟ್, ಅವು ಕಾರ್ನೆಟ್ ಸಂಧ್ಯಾ ಕೋಡೆದೆ ಅಂತ ತಿಂತೀನಿ ಇಜ್ಜಿದೆ ಐಸ್ ಕ್ರೀಮು. ನಾನು ತಿನ್ನಲೇ ಇಲ್ಲ ಗೊತ್ತುಂಟು ಐಸ್ ಕ್ರೀಮ್ ಕೋಡೆ. ಗಾಳಿ ನಾ ಪುದರ್ ಪಂತುಂಡು ಅತ್ತೆ ಅವೆಕ್ ತಿಳಿಯ ಐಕ್ ತಿಳಿಪುನ. ಓಕೆ ಓಕೆ, ಗಾಳಿ ಪಂಡತೆ ಹಿಂಗೆ ಭಾರಿ ಖುಷಿಯನ್ನು ಮಾತ್ರ ಗಾಳಿಯನ್ನ ಪುದರ್ ಪಂಡೆ. ಗಲಾಟೆ ಪಾರ್ಟಿ ಬೈಜ್ಜಿನಿ ಒಂಜಿ ಬತ್ತ ಪೋಡೆ ಕಡೆ ಬಕ್ಕ ಗಲಾಟೆ ಪಾರ್ಟಿ ಬೈಜ್ಜಿನಿ. ಓಹೋ, ಅಂದು ಗಲಾಟೆ ನಮ್ಮ ನಾನು ಸತ್ಯ ಅಂದೆಂದಿನಿ ಮಾಡಿದ್ದೆ. ನಾನು ಸತ್ಯ ಅಂತ ಎಣಿಸಿದ್ದು ನಿನ್ನೆದು ಅವರು ಗಲಾಟೆ ಮಾಡುವಾಗ.
ನೋಡುವಾಗ ಲಾಸ್ಟ್ಗೆ ಹೇಳಿ ಹೋಗ್ತಾರೆ ನಾವು ಸುಮ್ಮನೆ ಕುಸಲಿಗೆ ಮಾಡಿದಂತ ಹೇಳಿ ಹೋಗ್ತಾರೆ. ಇಲ್ಲಿ ನಂದು ಎಲ್ಲರೂ ಹೋಗಿ ಆಗಿದೆ. ಇಲ್ಲಿ ನಮ್ದು ಎಲ್ಲ ಬಂದವರೆಲ್ಲ ಲೈವ್ಗೆ ಬಂದವರೆಲ್ಲ ಹೋಗಿ ಆಗಿದೆ. ಪಾಪ ಅವರೆಲ್ಲ ಹೋದ್ರು, ಇವರಗಳನ್ನು ನೋಡಿ ಅವರಿಗೆ ಬೇಜಾರಾಗಿ ಹೋದ್ರು ಲೈವ್ಗೆ ಬಂದವರು. ಮತ್ತೆ ಹೇಳ್ತಾರೆ ಇವರು ಅದು ನಾವು ಕುಸಲಿಗೆ ಮಾಡಿದಂತ ಎಂಕೆ ವರ ಪೋಡಿಗೆ ಅನ್ ಮಾರಿದೆ ಯಾನ್ ಒಂತೆ ಪೊರ್ತು ಲೈವ್ ಮ್ಯೂಟ್ ಮಾಡ್ದು ಕುಲ್ದಿತ್ತೆ ಗೊತ್ತುನಾ ಎಂಕೆ ದಾದ ನಿಂಗೆ ದಾಲ ಮಲ್ಪೆರ ಹೊರನ್ಯಾನು ಒಮ್ಮೆ ನಾನು ಯೋಚನೆ ಮಾಡಿದೆ, ನಾನು ಲೈವ್ ಎಂಡ್ ಮಾಡ್ತೇನೆ ಅಂತ ಯೋಚನೆ ಮಾಡಿದೆ. ಮತ್ತೆ ನನಗೆ ಎಂತ ನಾನು ಅವತ್ತು ಊಟ ಕೂಡ ಮಾಡಿದ ಲೇಟ್ ಅಲ್ಲ, ನನಗೆ ಎಂಥದ ಆಗ್ತದೆ ಜೀವದೊಳಗೆ. ಮತ್ತೆ ನಾನು ಹಸ್ಬೆಂಡನ್ನು ಕರೆದೆ, ಅವ್ರ ಹತ್ರ ಇದೆ ನನಗೆ ಒಂದು ಮಾತ್ರೆ ಕೊಡಿ ಏನೇನಾಗ್ತದೆ ಅಂತ. ಮತ್ತೆ ಸತ್ಯವಂತ ಮಾತ್ರ ಬರುವಾಗ ಇಂಕೊಂದು ಸಮಾಧಾನ ಉಂಟು. ಬಕ್ಕ ಏನ್ ಬಕ್ಕ ಕೂಡ ಪಂಡಿರದ ಬಕ್ಕ ಎಂಕ್ಲ ಸಮಾಧಾನ ಅನ್ ಮಾರಿದೆವು ಗಲಾಟೆ ಆಗ್ತದೆ. ಕುಸಲ್ ಗಂಚ ಪನ್ನ ನಮಕ ಒಂಥರ ಒಂದು ಹಾಪುಂಡು ದಯ ಗೊತ್ತಾನ ಲೈವ್ ಉಡ್ ಬತ್ತಂಚ ಪನ್ನ ಬೇಜಾರು ಹಾಪುಂಡು. ನಾನು ಪೂರಿ ಬಾಜಿ ತಿಂದು ಟೀ ಕುಡಿಯುವಂಥವನಾದೆ. ಹೌದಾ ಅನಿಲನ್ನ, ಪೂರಿ ಬಾಜಿ ತುಂಬಾ ಶೋಕತೆ. ಹೋಟೆಲ್ದ ಪೂರಿ ಬಾಜಿ ಬಣ್ಣ ಇಷ್ಟ ಅದೇ ನನ್ನ ಒಂದು ಮೆಸೇಜಲ್ಲಿ ಸತ್ಯ ಹೇಳಿದ ಅನ್ನಂದು ಹೆಂಗ್ ಗೊತ್ತೇಜಿದೆ ಯಾನ್ ಬಗ್ಗೆ ನಿನ್ನ ಬಾಯಿ ಮುಚ್ಚ ಒಂದಾಯ ಗೊತ್ತನ ಅಕ್ಕಳು ಸತ್ಯಡೇ ಒಂದು ಮಲ್ಪುಣ ಎಲ್ಲ ಮನಸ್ಸು ಈ ಪಂಡದ ನಾಟಕ ಅಂದು ನೀನು ಹೇಳಿದೆ ಅಲ್ಲ ನಾಟಕ ಅಂತ ಅವರದ್ದು ಅಪ್ಪಗ ಮತ್ತೆ ಅವರು ಕೂಡ ಹೇಳಿದ್ರು ಹೌದು ನಮ್ದು ನಾಟಕ ಅಂತ. ನಾನು ಸತ್ಯ ಅಂತ ಎನಿಸಿದ್ದು ಮಾತ್ರ. ಪಾಪ ಪ್ರಕೃತಿ ಅವರು ಕೂಡ ಇವತ್ತು ಬರಲೇ ಇಲ್ಲ, ನಿನ್ನೆ ಅವರಿಗೆ ಬೇಜಾರಾಗಿದೆ ಪ್ರಕೃತಿ ಅವರಿಗೆ. ಮತ್ತೆ ನಾನು ಬೇರೆ ಒಂದು ಲೈವಲ್ಲಿ ಸಿಕ್ಕಿದೆ ಅವ್ರ ಹತ್ರ, ಇಲ್ಲ ನಾಳೆ ಬರ್ತೀನಿ ಲೈವ್ಗೆ ಅಂತ ಹೇಳಿದ್ರು ಪ್ರಕೃತಿ ಅವರು. ಹಾಯ್ ಅಕ್ಕ ಬನದಲ್ಲಿ ನಮ್ಮ ಅಕ್ಷಿತ ಸಂದೀಪ್ ಬರ್ತೀರಾ? ಹಾಯ್ ಅಕ್ಕ ಬನದಲ್ಲಿ, ಹಾಯ್ ಅಕ್ಷಿತ ಸಂದೀಪ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಅಕ್ಷಿತ ಸಂದೀಪ್ ಅವರೇ, ಚಹಾ ಕುಡಿದ್ರಾ, ತಿಂಡಿ ತಿಂದ್ರಾ, ಏನು ಕುಡಿದ್ರಿ, ಏನು ತಿಂದ್ರಿ ಅಂತ ಹೇಳುವಂಥವರಾಗಿ ನಾವು ಕೇಳುವಂಥವರಾಗುತ್ತೇವೆ. ನಾಟಕ ಪಾರ್ಟಿ ಬೈಚಿದ್ದೀನಿ ಮಲ್ಲೆಜ್ಜಿ ನಾಟಕ ಹಿಂಗೆ ನಾಟಕ ತೂವೇರಕ್ಕೆ ಪುನಃ ಕೊಡೆ ನಾಟಕ ತೂವೇರ್ಲ ಆತಿಜ್ಜಿ ಸತ್ಯ ಬರ್ಬೇಕು. ಯಾನ್ ಬಕ್ಕ ಟೆನ್ಷನ್ ಪೋಯಾನ್ ಗೊತ್ತಾನ ಯಾನ್ ಸತ್ಯ ಅಂದ್ ಬಕ್ಕ ಎಂಕ್ ದಾಲ ಉಂದಿತ್ತು ಜಾನ ಏನ ಅಲ್ಪಡ ಏನ ಮನ್ಪಡ ಅಂಡು. ಹಾಯ್ ಅತ್ತಿಗೆ ಬರೋದಲ್ಲಿ ನಮ್ಮ ಸಂಧ್ಯಾ ಸಿಸ್ ಅತ್ತಿಗೆನ ಬೇಬಿ ಉಂಡು, ಅತ್ತಿಗೆ ಅವರ ಬೇಬಿ ಎಲ್ಲಿಂಟು? ಈರ್ನ ತೆಲಿಕೆ ಸೂಪರ್, ತೆಲಿಕೆದ ಸ್ಟಾರ್ ಅವೇ ಈರೆಗಿತ್ತೆ ಗೊತ್ತಾಯಿರ ಅದೇ ಪೂರ್ಣಿಮಾ ಸಿಸ್ ಎಂಕ ಮಸ್ತ್ ಜನ ಪಂತೇನೆ ನನ್ನ ತೆಲಿಕೆ ಸೋಕೊಂಡು ನಾಡ ಕೂಲಿ ಪೂರ ಪೋತು ನಾವೇ. ಓ ದೇವಾ, ಜೀವಕ್ಕೆ ಪುಕ ಪುಕ ಪೋಡಿಗೆನೆ ಅಂದಿಯೇ ಅಲ್ಲ ನಾವು ಕೋಡೆದೆ ಅವು ಪಂಡದಾದ ಗೊತ್ತೇನೆ ಅಕ್ಕಳು ಗಲಾಟೆ ನಿನ್ನೆ ಸತ್ಯ ಗಲಾಟೆ ಮಲ್ಪಣ ನಿನ್ನೆ ಐಕ ಅಂಚೆ ಒಂಚೂರು ಎಂಕ್ ಒಂಥರ ಟೆನ್ಷನ್ ಆಂಡು ಪಕ್ಕ ಉನಿನ ಲೇಟ್ ಆದುಂಡ ಮೂಲು ಉಂದಾತೀನಿ ತಿಗಲೆ ಪೊತ್ತೆರೆ ಸ್ಟಾರ್ಟ್ ಆತೀನಿ ಇಂಕ ಅಪ್ಪಗನೆ ಲೈವ್ದ ಅಪ್ಪಗನೆ ಗೊತ್ತಾಂಡೆ ಬಕ ನನ್ನ ಹಸ್ಬೆಂಡ್ ಒಂಜಿ ಮಾತ್ರೆ ಒಂದು ಪರ್ನಿ ತಿಗಲೆ ಪೊತ್ನೇತ ಬಕ್ಕ ಒಂತಾನ ಬಕ್ಕನ ಮೆಗ್ದಿ ಪಂಡಲ್ ನಾಟಕ ದೇವು ಪಂಡಲ್ ಬಕ್ಕ ಹೆಂಗೆ ಗೊತ್ತಾ ನಾವು ನಾಟಕ ಯಾನ್ ಸತ್ಯ ಅಂದೇನಿ. ಬೇಬಿ ಬಿಸ್ಕಿಟ್ ತಿನ್ನೋದುಂಡು ಅಂದ. ಓಕೆ ಓಕೆ ಚುಕ್ಕು ಬೇಬಿ, ವೆಲ್ಕಮ್ ಟು ಮೈ ಲೈವ್ ಚುಕ್ಕು ಬೇಬಿ. ಚುಕ್ಕು ಬೇಬಿ ದಾದ ತಿನ್ನಿ ಪಲ್ಲಿ ಚುಕ್ಕು ಬೇಬಿ. ಬೇಬಿ 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 ಚುಕ್ಕು ಬೇಬಿ ದಾದ ಬೇಬಿ. ಹಾಯ್ ಅಚ್ಚು ಸಿಸ್ ಪನೊಂದುಲ್ಲೇರು ಅಲ್ಲ ಅಕ್ಷಿತ ಅನಿಲನ್ನೇ ಹಾಯ್ ಪನೊಂದುಲ್ಲೇರು ಯಾನ್ ಬಾಂಬೆಗೆ ಪೋಂದುಲ್ಲೆ ಆ ಚುಕ್ಕು ಅಲ್ಲ ಚಂದಮ್ಮ ಬಾಂಬೆಗೆ ಪೋಂದುಲ್ಲ ಅಲ್ಲ ತುಲಾ ಚಂದಮ್ಮ ಬಾಂಬೆಗೆ ಪೋಯಾಲು. ಓ ಏಪಲ ತಿಳಿತೊಂದು ಪ್ಲೀಸ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ಅವೇ. ಪೂರ್ಣಿಮಾ ಸಿಸ್ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಏಪಲ ತಿಳಿತೊಂದು ಒಪ್ಪೇನ್ ಓಕೆ. ಹಾಯ್ ಬನಂದಿರ ಆರ್ಕಿಟೆಕ್ಟ್ ಒಡೆಪೋದು ಬತ್ತಿ ನೀರು ಕೂಡ ಹಾಯ್ ಬನಂದುಲ್ಲಾರು ಚಾಪರಿಯಾರ ಆರ್ಕಿಟೆಕ್ಟ್ ನೇ ಮೇರೆ ಅನಿಲನ್ನೇ ಪೂರಿ ಬಾಜಿ ತಿಂಡ್ರೆ ಪೋತಿರ್ಗೆ ನಮ್ಮ ನೇರೆಲ್ಲ ಈ ನೆಜ್ಜಿ ಮಾರ್ರೆ. ಅನಿಲನ್ನ ಅವರು ಪೂರಿ ಬಾಜಿ ತಿನ್ಲಿಕ್ಕೆ ಹೋಟೆಲ್ಗೆ ಹೋಗಿದ್ದಾರೆ ಅಂತ ನಮ್ಮನ್ನು ಯಾರನ್ನು ಕೂಡ ಕರೀಲಿಲ್ಲ.
ಸಂಧ್ಯಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ತೆಲಿಪುನಿಯೇ ನಿಕಲ್ಲ ವಾಯ್ಸಿಗೆ ನಾಗ ಬಾಲೆ ತೆಲಿಪುಣಿಗೆ ಮಾರದೆ ಬಾಲೆ ಬೇಬಿ ಚುಕ್ಕು ಬೇಬಿ ಬಾಯ್ ಚುಕ್ಕು ಬೇಬಿ. ತೆಲಿಗೆ ಜಾಸ್ತಿ ಆದಷ್ಟು ಬುಲಿಪು ಅಂದಂದ ಒಂದಿ ತೆಲಿಗೆ ಜಾಸ್ತಿ ಆದ ಬುಲಿಪುರ ನಾವು ಒಂದು ಅನಿಲನ್ನ ಅವು ಸರಿ ಇತ್ತೆ ಇರಿಯನ್ನ ಬುಲಿಪೋಡ್ ಪನ್ಪಿನ ಅನಿಲನ್ನ ಮುರಾಳಿ ಕೋಡೆಯವರ ಬುಲಿಪೋಟ ಆತನ್ ಮಾರ್ರೆ ಲೈವ್ ಉದರ್ದೇಟ್ ಲಾ 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 ನಾ ನಾ ಲಾ 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 ಲಾ. ಚಿಕ್ಕು ಬೇಬಿ ದಾಲೆ ಲೇಟ್ ಲಕ್ಕಿನಿ ಚಿಕ್ಕು ಬೇಬಿ. ನಾಟಕ ಪಾರ್ಟಿಗೆ ಜೈ. ಇಲ್ಲವ ನಾಟಕ ಪಾರ್ಟಿ ಇವತ್ತು ಬರಲಿಲ್ಲವ. ಇವತ್ತು ಯಾರು ಬರಲಿಲ್ಲ ನಾಟಕದವರು. ಅವರಿಗೆ ರಜೆ ಕಾಣ್ಬೇಕು ಇವತ್ತು. ಇವತ್ತು ಸಂಜೆಗೆ ಬರ್ಬೋದು. ನಿಂಗಾಗಿ ಹೇಳುವೆ ಕತೆ ನೂರನ್ನು. ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲಿ ಕಾಣುವೆ ಕಿರು ನಗೆಯನು, ಕಣ್ಣಲ್ಲೇ ಹುಚ್ಚಿದ್ದ ಹೊಂಗನಸನು. ಸಂಜೆ ನೋಡುವ. ಓಕೆ ಓಕೆ ಸಂಜೆ ನೋಡುವ, ಮಾತಾಡುವ. ಓಕೆ ಬಾಯ್. ಬರ್ತನ ಶಾಲೆ ಬರ್ತನ. ಹೆಂಗೆ ಟ್ವಿಸ್ಟರ್ ಆವು ಸಂಧ್ಯಾ ಐಸ್ ಕ್ರೀಮ್. ನನಗೆ ಟ್ವಿಸ್ಟರ್ ಇವತ್ತು. ರಿಸಲ್ಟ್ ಪಾಸ್ ಪಾಸ್ ಫೇಲ್ ಪಾಸೇ ಬನ್ಕ ಅಯ್ಯ ಹುಷಾರತ್ತ ಕಲ್ಪನೆಟ್ ಪ್ರಥಮ್ನದಲ್ಲ ಒಂದು ನಿಜ ಕಲ್ಪನೆಟ್ ಹುಷಾರತ್ತ. ಯಾರಲ್ಲಿ 6 ಮಂದಿ ಇದ್ದಾರೆ ಬನ್ನಿ. ಹೈಡಲ್ ಇರುವವರಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಲೈವ್. ಹೈಡಲ್ ಇರುವವರಿಗೆ ಯಾರೆಲ್ಲ ಹೈಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ, ಮೆಸೇಜ್ ಮಾಡಿ. ಇನ್ನು ಒಂದು 10 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ನಾನು ಹೋಗೋದು. ಮತ್ತೆ ಸಂಜೆ ಸಿಗುವ. ಮತ್ತೆ ಸಂಜೆ 5 ಗಂಟೆಗೆ ಉಂಟು ನಮ್ಮದು ಲೈವ್. ಪ್ರಥಮ್ಡ ಪನ್ಪೆ ಪ್ರಥಮ್ಡ ಪನ್ ದೊಡ್ಡ ಮಗ ಒಂದು ಟ್ವಿಸ್ಟರ್ ಅವ್ ಪನ್. ಲೈಕ್ ಕೊಡದವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೌದು ಅನಿಲನ್ನ ಲೈಕ್ ಕೊಟ್ಟವರು ಲೈಕ್ ಕೊಡದವರು ಲೈಕ್ ಕೊಡಿ. ಬಾಯ್ ಅನಿಲ್ ಬಾಯ್ ಆಲ. ಓಕೆ ಓಕೆ ಬಾಯ್ ದಾದ ಅನಿಲನ್ನಗೆ ಬಾಯ್ ಪನ್ಪಿಡ ಅದೇನೆ. ಓಕೆ ಅನಿಲನ್ನ ಬಾಯ್ ಅವೇ ಬೇಲೆಜ್ಜಿ. ಅನಿಲನ್ನ ರಜೆನೇನಿ ಇವತ್ತು ರಜೆಯಾ ನಿಮಗೆ? ಪ್ರಕೃತಿ ಬೈದಿನಿ ಜೊತೆನಿ ಪಾಪ ಕೋಡೆನೆ ಬೇಜಾರಾತನಲ್ಲಿ. ಪ್ರಕೃತಿ ಇಜ್ಜಿ ಸಿಂಪಲ್ ದಾನೆ ಬರ್ಪುಜಿ ಅಂತ ಗೊತ್ತಾಪುಜಿ ಮಾರ್ರೆ. ಸಿಂಪಲ್ ದಡ್ಡ ದಿನ ಹಣ್ಣು ಬರಂದೆ. चिट्ठी का हर अक्षर प्यार का ये मौसम एक सपना कहती है ये दिल मेरा सावन में मोरनी बन के मैं तो चमचम नाचूं ओ मैं तो चमचम नाचूं सावरिया तेरी याद में. ಕುಮಾರ್ ತಲ್ವಾರ್ ಅವರು ಬಂದರು. ಹಾಯ್ ಕುಮಾರ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಒಂದು ಲೈಕ್ ಕೊಡಿ.
ಕನ್ನಡ ದೇವರು ಹೌದಾ ಅನಿಲ್ ನನ್ನ ವರ್ಕ್ ಬಿಸಿ ಅಂದೆ ಓಕೆ ಓಕೆ ಅನಿಲ್ ಅಣ್ಣ ಓಕೆ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅಣ್ಣ ಈತ್ ಕೊಡ್ತದ್ದು ಎಂಗ್ಲೇ ಸಪೋರ್ಟ್ ಮಾಡ್ಬೇಕು ಮಸ್ತ್ ಥ್ಯಾಂಕ್ಸ್ ಅಣ್ಣ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಅಣ್ಣ ಲೈಕ್ ಕೊರಿಯ ಪನದಲ್ಲಿ ಪೂರ್ಣಿಮಾ ಥ್ಯಾಂಕ್ ಯು ಪೂರ್ಣಿಮಾ ಪ್ರಶಾಂತ್ ಅವರೇ ಥ್ಯಾಂಕ್ ಯು ಸೋ ಮಚ್ ಕುಮಾರ್ ತಲ್ವಾರ್ ಕನ್ನಡ ದೇವರು ಹೌದು ನಾವು ಕನ್ನಡದವರು ನೀವು ಕನ್ನಡದವರಾ ನಿಮ್ದು ಚಾನಲ್ ಉಂಟಾ ಕುಮಾರ್ ಅವರೇ ಚಾನಲ್ ಉಂಟಾ ಬದುಕಿದ್ರೆ ಸಂಜೆ ಬರುವ ನಿಮ್ಮಲ್ಲದು ಯಾಕೆ ಅನಿಲನ್ನ ಹಾಗೆ ಹೇಳೋದು ಹಾಗೆಲ್ಲ ಹೇಳ್ಬೇಡಿ ಬರ್ತೀರಾ ನೀವು ಆಯ್ತಾ ಹೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹೌದಾ ಚಾನಲ್ ಇದೆಯಾ ಓಕೆ ಓಕೆ ಓ ಅಂತ ಹೇಳಿದ್ರೆ ಚಾನಲ್ ಯಾಕೆ ಡಿಲೀಟ್ ಮಾಡಿದ್ದು ಅಂತ ಹೇಳಿ ಕೇಳ್ತಾ ಇದ್ದೇನೆ ನಾನು ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ತಾನಿತ್ತ ನಾನು ತಾನು ತಾನಿತ್ತ ನಾನು ತಾನು ತಾನಿತ್ತ ನಾನು ತಾನು ತಾನಿತ್ತ ನಾನು ತಾನು ನಾನಯ್ಯ ಬೊಂಬೆ ನಾನಯ್ಯ ಇಲ್ಲ ಮೇಡಮ್ ಹೌದಾ ಚಾನಲ್ ಇಲ್ವಾ ಓಕೆ ಓಕೆ ನೀವು ಸಪೋರ್ಟ್ ಮಾಡೋದಾದ್ರೆ ಮಾಡ್ಬೋದು ಎಸ್ ಜೆ ಶಾರ್ಟ್ಸ್ ಲಾಗ್ಸ್ ಅವ್ರು ಬಂದರು ಹಾಯ್ ಎಸ್ ಜೆ ಅವರೇ ವೆಲ್ಕಮ್ ಟು ಮೈ ಲೈವ್ ನಿಮ್ಮ ಊರು ನಮ್ಮದು ಮಂಗಳೂರು ಕುಮಾರ್ ಅವರೇ ಮಂಗಳೂರು ನಿಮ್ಮದು ಊರು ಯಾವುದು ಎಸ್ ಜೆ ಶಾರ್ಟ್ಸ್ ವೆಲ್ಕಮ್ ಟು ಮೈ ಲೈವ್ ಕಲಬುರ್ಗಿಯಾ ಓಕೆ ಓಕೆ ನಮ್ದು ಮಂಗಳೂರು ನಮ್ಮ ಕಡೆ ಸಾಂಬಾರು ಅಂದರೆ ನಿಮ್ಮ ಕಡೆ ತಿಳಿಯೋದಿಲ್ಲ ನಮ್ಮ ಕಡೆ ಶಿರಾ ಹೆಂಗಪ್ಪ ಆಡೋದಂತ ಕೂಡೋದಂತ ಕುಣಿಯೋದಂತ ಎಂಥದು ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ಇರಬೇಕು ನಾವು ಮೊದಲು ನೋಡಿ ಯಾರೆಲ್ಲ ಇದ್ರೆ ಕಮೆಂಟ್ ಮಾಡಿ ಅಲ್ಲ ನನಗೆ ಕಮೆಂಟ್ ಸ್ಟಕ್ ಆಗಿ ನೋಡಬೇಕು ಅಲ್ಲವಾ ಇಲ್ಲ ಓಕೆ ಬಾಯ್ ಆಲ್ ಸಂಜೆ 5 ಗಂಟೆಗೆ ಸಿಗುವ ನಂದು 1 ಗಂಟೆ ಮಾತ್ರ ತುಂಬ ಕೆಲಸ ಉಂಟು ಎಲ್ಲ ಕೆಲಸ ಬಾಕಿ ಇದೆ ಎಲ್ಲರಿಗೂ ಲೈವಿಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಹೈಡಲ್ಲಿರುವವರೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿದ್ದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ಸಂಜೆ 5 ಗಂಟೆಗೆ ಲೈವ್ ಇದೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೇನೆ ನಿಮಗೆ ನಂದು 1 ಗಂಟೆ ಲೈವ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಗೋದು ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು ಹಾಗೆ ಓಕೆ 1 ಗಂಟೆ ಮಾತ್ರ ಲೈವ್ ನಂದು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಮತ್ತೆ ಸಂಜೆ 1 ಗಂಟೆ ಮಾಡ್ತೇನೆ ಲೈವ್ ಬಂದು ಸಪೋರ್ಟ್ ಮಾಡಿ ಯಾವುದು ನಿನ್ನೆ ಮಾತು ನಿಮಗೆ ವಾಪಸ್ ಅನಿಲಣ್ಣ ದಾದಾಂಡಿಯೇ ಅನಿಲಣ್ಣ ಹಾ ಎಕ್ಕಡ್ದನ ಓಕೆ ಗೊತ್ತಾಂಡು ಆವಲಿ ಮಾರ್ರೆ ಇರು ವಾಪಸ್ ಕೊರ್ನಿ ಎಂಕವೇನು ಗ್ರೇಟ್ ಇರದೆ ಓಕೆ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನಾನು ಲೈವ್ ಎಂಡ್ ಮಲ್ಪನು 1 ಗಂಟೆ ಆಡತೆ ನಾನು ಮಸ್ತ್ ಬೇಲೆ ಉಂಡು ನಾನು ಚಾಲ ಪರ್ತಜಿ ಚಾ ಪರ್ತೆ ತಿಂತಿಜಿ ನಾನೈತೆ ತಿನ್ನೋಡು ಓಕೆ ಬಾಯ್ ಸಂಜೆ ಸಿಗುವ ಟೇಕ್ ಕೇರ್ ಮಾತಿರ್ಗ್ಲ ಬಾಯ್
ನಾನು ಅನಿಲಲ್ಲೇ ಪೋಯರ್ ಅಂದೇನಿ ಅನಿಲನ್ನೇ ಪೋತಿದ್ದೀರಿ. ಯಾರಾದ್ರೂ ಇದ್ದಿಲ್ಲ ಕಮೆಂಟ್ ಮಾಡೋದಾದ್ರೆ ಮಾಡಿ, ಒಂದು 5 ನಿಮಿಷ ಇರ್ತೇನೆ ಅಷ್ಟೇ, ಮತ್ತೆ ಹೋಗುದು ನಾವು. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ, ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಲಾ 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 ಲಾ. ಸಾವಿರ ಕನಸಿನ ಸುಂದರ ಪದಗಳ ಹಾಡುವ ಸಮಯವಿದು. ಓಕೆ ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಪೂರ್ಣಿಮಾ ಪ್ರಶಾಂತ್ ಅವರೇ ಲೈವಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಕುಮಾರ್ ತಲ್ವಾರ್ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಅನಿಲ್ ಅಣ್ಣ ನಿಮಗೆ ಕೂಡ ದೊಡ್ಡ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ ಬಾಯ್ ಬಾಯ್ ಎಲ್ಲರಿಗೂ. ಸಾಕು